ಶಾಂತಿ ಸಾಯಿ ಶಾಂತಿ ಸೆಂಚೊಲ್ಲರು ಚಾಪರಿಯಾರೆ ತಿಂಡಿ ತಿನ್ನಿಯಾರೆ ದಾದ ತಿಂಡಿ ಗುಡ್ ಮಾರ್ನಿಂಗ್ ಪನದಲ್ಲಿ ಗುಡ್ ಮಾರ್ನಿಂಗ್ ಶಾಂತಿ ಸರ್ ಚಾಪರಿಯಾರ ಎಂತ ತಿಂಡಿ ಆಂಡೆ ಚಾ ದಾದ ತಿಂಡಿ ಸಿಸ್ ಇನ್ನು ಚಾ ಆತಜಿ ಚಾ ದಿವೊಂದುಲ್ಲೆ ಚಾ ದಿವೊಂದುಲ್ಲೆ ತಿಂಡಿ ಮೂಡೆ ಉಂಡು ಅವೇ ತಿಂಡಿ ಮೂಡೆ ನೀನು ಮೂಡೆ ಉಂಡು ಕೋರೆಸ ಉಂಡು ತರಕಾರಿದ ಕಜಿಪುಂಡು ಅಂಚ ಅವೇ ನೀರ್ಲೆ ಎಜ್ಜಿ ಮಾರ್ರೆ ಇಂಕ್ಲೆ ನೀರು ನಾನು ಯಾಪ ಬರ್ಪುಣ ಮಾರ್ರೆ ಗೊತ್ತಿಜ್ಜಿ ನೀರು ಪೂರ ಖಾಲಿ ಆತ ದಾನೆ ಲೇಟ್ ಸಿಸ್ ಇನ್ನು ಶಾಲೆ ರಜೆ ಇವಾಗ ಕೊಳಂಜಿ ಫಂಕ್ಷನ್ ಇತ್ತನು ಅಂಚೆ ಪೋದಿತ್ತಾಳೆ ಬನ್ನ ಲೇಟ್ ಆತನು ಫಂಕ್ಷನ್ ಬನ್ನ ಲೇಟ್ ಆಂಡು ಬೊಕ್ಕ ಶಾಲೆಗೆ ರಜೆ ಕೊಡ್ತೀರಿ ಒಂದು ರೆಡ್ ಅಲರ್ಟ್ ಆತೆ ಬರ್ಸ ಅಂದು ಮೂಲ ಜೋರು ಬರ್ಸ ಪನೊಂದುಲ್ಲೆರ್ ಅಂದು ಸಿಸ್ ಬರ್ಸ ಜೋರುಂಡು ಗಾಳಿ ಬರ್ಸ ನನ್ನ ಒಂಜಿ ವಾರ ಉಂಡುಗೆತೆ SRS ಅವರು ಬಂದರು ಹಾಯ್ ಗುಡ್ ಮಾರ್ನಿಂಗ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಹಾಯ್ SRS ಅವರೇ ವೆಲ್ಕಮ್ ಕಾಫಿ ಆಯಿತಾ ನಿಮ್ಮದು ಲೈವ್ಗೆ ಜಾಯಿನ್ ಆಗಿ ಹೌದೌದು ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಆಂಡಿಯೇ ಬರ್ಸ ಅಂದಿಯೇ ಬರ್ಸ ಭಾರಿ ಬರ್ಸೆ ಅಂಚ ರಜೆ ಕೊಡ್ತೇವೆ ಶಾಲೆಗೆ ಟೀ ತಗೊಳ್ಳಿ ಸ್ವಲ್ಪ ಪ್ಲೀಸ್ ಅಂತದೆ ಹೌದು ನಾನು ಕೂಡ ಟೀ ಮಾಡ್ತಾ ಇದ್ದೇನೆ ಹಾಲು ಕುದೀತಾ ಇದೆ ಅದರದ್ದು ಸಿಟಿ ಅದು ಶಾಂತಿ ಸಪೋರ್ಟಿಂಗ್ ಅಂದಿದ್ದಾರೆ ಥ್ಯಾಂಕ್ ಯು ಶಾಂತಿ ಥ್ಯಾಂಕ್ ಯು ಸೋ ಮಚ್ ಕೋಡೆಲ್ಲ ಮಲ್ದಿಚಿ ತಿಂಡಿ ಎಂತ ಇರೆಗೆ ನನಗೆ ಮೂಡೆ ಖಾಲಿ ಆಗಲಿಲ್ಲ ಖಾಲಿ ಆಗುವಾಗ ತನಕ ಮೂಡೆ ಕೇಳಲಿಕ್ಕಿಲ್ಲ ಏನು ಮೂಡೆಯನ್ನು ತಿನ್ನೋದು ಕೋಳಿದುಂಟು ಕೋಳಿ ರಸ ಉಂಟು ಮತ್ತು ವೆಜ್ ಸಾಂಬಾರು ಉಂಟು ಯಾರಿಗೆ ಯಾವ್ದು ಬೇಕು ಅದನ್ನು ತಿನ್ನೋದು ಹಾಗೆ ನಿಮ್ಗೆ ಎಂತ SRS ಅವರೇ ಶಾಂತಿಸ್ ತಿಳ್ತದೆ ದಾದೆ ಶಾಂತಿಸ್ ದಾದಾಂಡು ಮೂಡೆ ಕಾಲೇ ಇರೋಣ ಮೂಡೆ ರಂಚನ ತಿಂದ್ರೆ ಕೇಂದ್ರೆ ಮೂಡೆ ನೆಗ್ಲಿ ಇಜ್ಜಿ ನನ್ನೊಂದು ಮಲ್ಪೇರಿ ಕೆಲವರೆ ಮೂಡೆ ಹಾಪುಜ್ಜಿ ಮೂಡೆ ತಿನ್ಪುಜ್ಜಿರು ಜೋಕುಲ್ಪುರ ಮೂಡೆ ತಿನ್ಪಿನಿ ಇಜ್ಜಿ ಹಾಕ್ಲಿ ಬೇತೇನೆ ಅವಡಿ ನಿತ್ಯ ಬಿಸ್ಕಿ ತಿನ್ವೇರು ಇನ್ನಿತ್ತು ಲೇಟ್ ಆಂಡತೆ ಅಗಲಿ ದೋಸೆ ಚಪಾತಿ ಅವು ಅವಡು ಉಪ್ಪು ದೋಸೆ ಓ ಮೇರೆ ಉಪ್ಪು ದೋಸೆಗೆ ಕಪ್ಪ ರೊಟ್ಟಿ ಮೂಡೆದ ಕೋರಸದೊಟ್ಟಿಗೆ ಅವ ಒಂದು ತರಕಾರಿ ಅವ ಕೋರಸದೊಟ್ಟಿಗೆ ಮಲ ಮೂಡೆ ಎಲ್ಲ ಉಂಡು ಹೌದಿತ್ತು ಮೂಡೆ ಬೊಕ್ಕ ಕೋರೆಸಲ ಮೂನುಂಡು ಕೋರೆಸಲ ಅಲ್ಪನೆ ಉಂಡು ನೀ ಕೇತು ಬೋಡ ಅದ್ದಿತ್ತನು ಬೊಕ್ಕ ತರಕಾರಿ ಬರ್ಸದ ಹಾಯ್ ಗಿರಿಜಾ ಸಿಸ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಗಿರಿಜಾ ಸಿಸ್ ಹೌದಾ ಅದೇ ಉಪ್ಪು ಪಾಡ್ದು ದೋಸೆ ಅತ್ತು ಶಾಂತಿ ಸಿಸ್ ಹೌದಾ ಅದೇ ಗೊತ್ತುಂಡು ಉಪ್ಪು ಪಾಡ್ದು ದೋಸೆ ಎತ್ತು ಅವು ನಮ್ಮ ಕಪ್ಪ ರೊಟ್ಟಿ ಗುಂಡತೆ ಮಾತ ಅಂಚನೆ ಬನ್ಪಿನಿ ಉಪ್ಪು ದೋಸೆ ಅಂತ ಕಪ್ಪ ರೊಟ್ಟಿಗೆ ಉಪ್ಪು ದೋಸೆ ಬನ್ಪಿನಿ
ಅಂಚ ಎಂಕುಲ ಗೊತ್ತಿತ್ತು ಜಿ ಕಪ್ಪ ರೊಟ್ಟಿ ಉಪ್ಪು ದೋಸೆ ಪನ್ಪಿನಿಂದು ಯಾನು ಎಂಕುಲ ಕಪ್ಪ ರೊಟ್ಟಿ ಪನಿತ್ತು. ಗಿರ್ಜಸ್ ಇಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರ್ಜಸ್ ಇಸ್, ಥ್ಯಾಂಕ್ ಯು ಸೋ ಮಚ್. ರಕ್ಷಸಿಸ್ ಬರ್ತೀರಿ ಹಾಯ್ ಹಾಲ್ ಪನೊಂದು ಬೇರೆ ರಕ್ಷಸಿಸ್ನ ಪುಚ್ಚೆ ತಿಕ್ಕಂಡ ರಕ್ಷಸಿಸ್ನ ಪುಚ್ಚೆ ಬೈದನ್ಗೆ ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದೆ. ಅರಿ ಖಾಲಿ ಅಂಚ ಉಪ್ಪು ಅಂದಂದು ಎಸ್ ಸರ್ ನೈಟ್ಲ ಒಂಜಿ ಕಾಮಿಡಿ ಮಾರ್ರೆ ಅರಿ ಖಾಲಿ ಮಲ್ಪಲೆ ಮಲ್ಪಲೆ ಮಲ್ಲೆಜ್ಜಿ ಹಾಯ್ ರಕ್ಷಸಿಸ್ ಮಾಡೋದು ಶಾಂತಿ ಸಾಯಿ ಬರೋದಿಲ್ಲ ರಕ್ಷಸಿಸ್ ಗಿರಿಜಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಸ್ ಎಸ್ ರಕ್ಷಸಿಸ್ ಬಾರಿ ಕೊಸಿಟುಲ್ಲೇರು ಪುಚ್ಚ ಬೈದಿನಿ ಯಾರನ್ನ ಪೋತಿನ ಆಚೆ ಬಂದರು ಬಂದರು ಬಾವ ಬಂದರು ಒಂದು ಪದ್ಯ ಪಾಡ್ದು ಪಾಡ್ದೇರು ಭಾರಿ ಶೋಕ್ ಆತು. ಎಲ್ಲರೂ ಟೀ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಪ್ಲೀಸ್. ಹೌದೌದು ಮಾತ್ರ ಮತ್ತೆ ಟೀ ಕುಡ್ದಾದ ನಂತರ ಅವರು ಹಣ ಕೇಳ್ತಾರೆ ಆಯ್ತಾ, ಟೀದು 10 ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಟೀದು. ತಿಂಡಿ ಆಂಡ ರಕ್ಷಸಿಸ್ ಬತ್ತಂಡ ಎಡ್ಡೆ ನಂಗೆ ಯಾರು ಒಂದು ರೀಲ್ಸ್ ಪಾಡ್ದಿರ ಇಟ್ಟು ಶಾರ್ಟ್ ವಿಡಿಯೋ ಪಾಡ್ದೇರು ಬಲ್ಲೆ ಚಾ ಪಾಡ್ದಿತ್ತು ಬಲ್ಲೆ. ನೀ ಅಣ್ಣ ಇರೆಗ್ಲ ಚಾ ಕೊರೋಡಾ ಚಾ ಕೊರೋಡ ಇರೆಗ್ಲ ಬಕ್ಕನ ಕೊರೋಡ ಇರೆಗ್ ಮೂಡೆಲ ಕೋರೆಸನ ಮೂಡೆಲ ತರ್ಕಂಡು ಖಾಲಿ ಚಾಯವ ಎಸ್ ಆರ್ ಎಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಅವರು ಟಿಫಿನ್ ಏನು ಸಿಸ್ ಟಿಫಿನ್ ಮೂಡೆ ಸಿಸ್ ಇಡ್ಲಿ ಉಂಟಲ್ಲ ನಮ್ದು ಕಡೆ ಮೂಡೆ ಅದು. ಶಾಂತ ಸಿಸ್ ಅಂಚ ಪೂರ ಪಂಡಿರ್ದಾದ ಅಂಚ ಬರೋದಿಲ್ಲ ಎಂಚೆಯೇ ಗುಡ್ ಬರೋದಿಲ್ಲ ಎಂಕ್ ಮೂಡೆ ಆವು ಇದೀಗ ಮೂಡೆ ಆವ. ಓಕೆ ಓಕೆ ಬಲೆ ಬಲೆ ತಿನ್ಕ ಮೂಡೆ ಆಯ್ತು ಬಲೆ. ಗಿರ್ಜಸ್ ಇಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದಾರಿ ಗೊತ್ತನೇ ಶಾಂತಿಸ್ ಇನಿ ಉಂಡತ್ತೆ ಎಂಕ್ ನೀರಿಜ್ಜಿ ಮಿತ್ತುಡು ಐ ಕ್ಯಾನ್ ಸಿ ಇದು ಅಮ್ಮ ನಡೆ ಬೈದೆ ಅವಳು ಚಾ ಮಲ್ತಂದುಲ್ಲೆ ಅಮ್ಮನವಳು ಅಂಚ ಅವಳು ತಿರ್ತು ಪಪ್ಪನ ಹಾಕೊಲು ಬೊಕ್ಕ ಬೇಲೆಗೊಂದು ಜನ ಬೈದೇರು ಅಂಚ ರಕಡೆ ಕೇಳು ಚಾ ತಿಂದ್ರೆ ದಾದಾವು ಶಾಂತ ಮೂಡಿ ಆಗಿ ಪಕ್ಕದಲ್ಲಿ ಕೋರ್ರೆಸನ ಎಸ್ ಆರ್ ಎಸ್ ಇರೇ ದಾದಾವು ಎಸ್ ಆರ್ ಎಸ್ ಪೋಯರ ಅಂದ ಒಂಜಿ ರೊಟ್ಟೆ ಚಾ ಗಿರಿಜಾ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್. ಗಿರಿಜಾ ಸಿಸ್ ಕಾಫಿ ಆಯ್ತಾ ನಿಮ್ದು? ಎಂತ ಸ್ಪೆಷಲ್? ವಂಡರ್ಫುಲ್ ಡೇ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ರಕ್ಷಸಿಸ್ ಭಾರಿ ತೋರಣೆ ರಕ್ಷಸಿಸ್ ಎಮ್ ಡ್ರೆಸ್ ಸೈಜ್ ಭಾರಿ ತೋರಣೆ ಇಜ್ಜಿ ದಾಯ ತೋರ ಬೊಕ್ಕ ಆಯ್ರೆಜ್ಜಿ ದಾದಿ ಬೊಕ್ಕ ಆಯ್ರೆಜ್ಜಿ ಇಜ್ಜಿ ಎನ್ನಲ ಅವ್ವಿ ರಕ್ಷಸಿಸ್ ಆಯ್ತು ಸಿಸ್ ನಿಕುಲ್ ಕೂಡ ಎಮ್ಮ ಎನ್ನ ಆಯ್ದುಲ್ಲ ಜಾಸ್ತಿ ಸೈಜ್ ಎನ್ನ ಡಬಲ್ ಎಕ್ಸೆಲ್ ಉಳ್ಳೆ ರಕ್ಷಸಿಸ್ ಬರೋದಿಲ್ಲ ಸೂಪರ್ ಬರೋದಿಲ್ಲ ಎಸ್ ಆರ್ ಎಸ್ ಹೇಳ್ತೋದಿಲ್ಲ ಎಸ್ ಆರ್ ಎಸ್ ಬಂದು ದಾದ ಎಸ್ ಆರ್ ಎಸ್ ದಾದ ಟೀಗ್ ಗಿರಾಕಿ ಇಜ್ಜಿ ಬೇತೆ ಓಲಾಡಲ್ಲ ಕಸ್ಟಮರ್ ತೂಪೆ ಬಾಯ್ ಬೈಟ್ ಆವಿ ಎಸ್ ಆರ್ ಎಸ್ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾವು ಗೊತ್ತು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಗಿರಿಜಾ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾವ ಕನಸು ನಿಜ ಅಂತ ಬಂದರು. ಹಾಯ್ ಯಾವ ಕನಸು ವೆಲ್ಕಮ್ ಕಾಫಿ ಆಯ್ತಾ? ಕಾಫಿ ಕುಡಿಯದಿದ್ರೆ ಬನ್ನಿ ಕಾಫಿ ಕುಡಿಯುವ. ನಾನು ಕಾಫಿ ಮಾಡ್ತಾ ಇದ್ದೇನೆ.
ರಕ್ಷಸಿಸ್ ಮೂಡೆ ಮುಗಿಲೆ ಏಕೇನೊಂದುರ್ಲಿ ಗಿರಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ತೋಜೋಲೆ ರಕ್ಷಸಿಸ್ ಪನೊಂದುರ್ಲಿ ದಾದಿ ತೋಜೋನು ಚಿಕನ್ ಗ್ರೀನ್ ಮಸಾಲ ಪನೊಂದುರ್ಲಿ ಇಲ್ಲಿ ಚಾ ಬೋಡ ಚಾ ಬೋಡ್ತೀನಿ ಕೊಂಚ ಪರ್ಲಿ ಚಾ 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 ಡ್ರೆಸ್ಸಿಸ್ ಅಂದೆ ಗುಡ್ ಬಂದೆ ನೆಕ್ಸ್ಟ್ ಎನ್ನ ಡ್ರೆಸ್ ವೀಡಿಯೋ ಪಾಡುವೆ ಇರೆಗೆ ಓಕೆ ಓಕೆ ಎಂಕ್ ಬೋರ್ಡು ಚಾ ಸಿಸಿದೆ ಚಾ ಉಂಡಲೆ ತುಲೆ ಎಂಗಲ ಚಾ ತುಲೆ ಎಂಗಲ ಮಲ ಮಲ ಲೋಟಿಡ್ ಚಾ ಉಡು ಕಾಂಡೆ ಅಂಚ ಇವೊಂದು ದೆಪ್ಪುಲೆ ಶಾಂತ ಸಿಸ್ ಗಿರಿಜಾ ಸಿಸ್ ನೀವು ಒಂದು ತಗೊಳ್ಳಿ ಮತ್ತೆ ರಕ್ಷಸಿಸ್ಗೆ ಇದು ಆಗ್ಬೋದು ರಕ್ಷಸಿಸ್ಗೆ ಈ ಚಾ ಆಗ್ಬೋದು ಸ್ಪೆಷಲ್ ಚಾ ಇದೆ ಒಂದು ಚಾ ಇದೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಗಿರಿಜಾ ಸಿಸ್ ಥ್ಯಾಂಕ್ ಯು ದಾದೆ ಸೌಂಡ್ ಅವು ಬೇಲೆಗೆ ಬೈದೇನು ಅರ್ಥದ ಒಂಜಿ ವಯರ್ ಒಂದು ಇಜ್ಜಿಕೆಗಳ ಅಂಚ ಕರೆಂಟ್ ಪೂರ ಕಡೆಗೆ ಬರ್ಸ ಬರ್ಕೊಂಡು ಅಂಚ ಜಾರು ಅರ್ಥದ ಗುರಿದೆ ತೊಂದುಲ್ಲಿ ಒಂಜಿ ಅಣ್ಣೆ ಗುರಿದೆ ತೊಂದುಲ್ಲಿ ಎಂಕ್ ಅಂಚ ಪಂಡ ಬಕ್ಕ ಏರಿಯ ನನ್ನ ಮದಿಮೆ ಆಪೇರು ಶಾಂತ ಸಿಸ್ ಎಬ್ಬೆ ಅಂಚದಾಲ ಇಜ್ಜಿ ಮದಿಮೆದ ಯೋಗ ಕೂಡು ಬಣ್ಣಾಗ ಮದಿಮೆ ಆಪುಂಡೆ ಯೋಗ ಯೋಗ ಈಗ ಕೂಡಿ ಬಂತು ಬಲ್ಪುಜೆರ್ ಅಂಚ ಯೋಗ ಬರೋಡು ಇಕ್ಕಲ ಯೋಗ ಬತ್ತನ ಮದಿಮೆ ಆಪುಣ ಅಂಚ ಅವ ತೋರ ಸಪ್ಪುರ ಕಪ್ಪು ಬಂದು ದಾಲೆಜ್ಜಿ ಯಾನ್ ಕಪ್ಪಿಜ್ಜೆನ ಏನ ಆತಿಜೇರಿ ಅಂಚ ಗಿರಿಜಾ ಸಿಸ್ ಸೂಪರ್ ಅಂತೇಳಿ ಥ್ಯಾಂಕ್ ಯು ಗಿರಿಜಾ ಸಿಸ್ ಪೊಕ್ಕಡೆ ಅವು ಪೂರ ರಕ್ಷಸಿಸ್ ಅಂದಿ ಪೊಕ್ಕಡೆ ಅವು ಪೂರ ರಕ್ಷಸಿಸ್ 7 ಪೂರ ಬಂಡೆ ಇದೆ ಅಲ್ಲಿ ಮೆಸೇಜ್ ಪೋಪಿನೇಜಿ ಝೆಡ್ ಪವರ್ ಪನೊಂದಿಲ್ಲ ದಾದಿ ಝೆಡ್ ಪವರ್ ಬಾವ ಬಂದರು ಸಾಂಗ್ ಪ್ಲೀಸ್ ಅಂತ ಹೇಳ್ತಾರೆ ಹೌದಾ ನನಗೆ ಬರುದಿಲ್ಲ ಗಿರಿಜಾ ಸಿಸ್ ಬಂದರು ಬಂದರು ಬಾವ ಬಂದರು 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 ಗಿರಿಜಾ ಸಿಸ್ ನೀವು ಮ್ಯೂಸಿಕ್ ಹಾಕಿ ಆಯ್ತಾ ಅದರ ನಂತರ ಮ್ಯೂಸಿಕ್ ಕೊಟ್ಟು ಅದು ನೀವು ಹಾಕಿ ಅಷ್ಟೇ ಅದರಲ್ಲಿ ಮೇಯ್ನ್ ಇರುದು ಮತ್ತೆಲ್ಲ ಮ್ಯೂಸಿಕ್ ಇರುದು ಮ್ಯೂಸಿಕ್ ನಿಂದಲೇ ಅದು ತುಂಬಾ ಒಳ್ಳೆ ಪದ್ಯ ಆಗಿದೆ ನಿಮ್ಮೂಡೆ ಮೂಡೆ ಬೋಡ ನಿಮ್ಮೂಡೆ ಮೂಡೆ ಬೇಕಾ ಮೂಡೆ ಗಿರ್ಜಾ ಸಿಸ್ ನನಗೆ ಇವತ್ತು ಇದು ತಿಂಡಿ ಹೀಗೆ ಬರ್ತದೆ ಮೂಡೆ ನೋಡಿರ್ಬೋದಲ್ಲ ಗಿರ್ಜಾ ಸಿಸ್ ನೀವು ಮೂಡೆ ಇದು ತಿಂಡಿ ನನಗೆ ಇವತ್ತು ತಂ ನಂ ತಂ ನಂ ಎನ್ನಿ ಮನಸ್ಸು ಮಿಡಿಯುತ್ತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ಎನ್ನಿದೆಯ ವೀಣೆ ತನ್ನಂತೆ ತಾನೆ
ತಂ ನಂ ಎಂದಿದೆ ಗಲ್ 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 ತಾಳಕ್ಕೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವು ಮಾಡುದು. ಯಾನ್ ಐಡಿಯಾ ತಿನ್ನೊಂದಿತ್ತೆ ಆರೆ ಬರ್ತದೆ ಪಾತಿ ಗೊತ್ತಾ ಏರಿ ನೋಡಿದ್ದೀನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸಿಸ್, ಓಕೆ ಓಕೆ. ಓಲ್ ಪಾತೇರ್ನಿ ರಕ್ಷಿಸಿಸ್ ಏರ್ ಪಾತೇರ್ನಿ ಎನ್ನ ಮೆಸೇಜ್ ಪೂರ ಪೋ ಪೂಜಾವೆ ನಾಯ್ಕು ಕೆಲವೊಂದು ಓದರ ಒಂದಿಜ್ಜಿ ಶಾಂತಿ ಸೂಪರ್ ಬಂದಿದೆ. ಬಿಗ್ ಬಜಾರ್ ಪಬ್ಬಾಸ್ ಬಂದಿಲ್ಲ, ನೈಸ್ ಲೈಫ್ ಬಂದಿಲ್ಲ, ಫ್ಯಾಂಟಾಸ್ಟಿಕ್ ಬಂದಿಲ್ಲ, ಸೂಪರ್ ಬಂದಿಲ್ಲ, ಸೂಪರ್ ರಕ್ಷಿಸಿಸ್ ನೈಸ್ ಲೈಫ್ ಅಂತ ಗಿರ್ಜ ಸಿಸ್ ಹೇಳ್ತೆ. ಥ್ಯಾಂಕ್ ಯು. ಒಂಜಿ ಚೂರ್ಲ ಆಟಿಟ್ಯೂಡ್ ಇಜ್ಜಿ ಪಾಪ ಎರೆಗ್ ರಕ್ಷಿಸಿಸ್ ಎರೆಗ್ ಇಂಕ ಇರ್ ಮೆಸೇಜ್ ಪೋಂಡಿ ಎರೆ ಪರಿ ಗೊತ್ತಾಯ್ತು. ಸೂಪರ್ ಬಂದಿಲ್ಲ ದಾದ ಮುಕ್ಕೊಂದುಲ್ಲೇರು ಮೂಡಿ ಬೋಡ ಮೂಡೆಲ್ಲ ಬಕ್ಕ ಒಂದುಲ ಕೋರೆಸ ಬಕ್ಕ ವೆಜ್ ಸಾಂಬಾರು ಉಂಡು ಅದಕ್ಕಿಂತ ಮೂಡೆ ಮುಕ್ಕುಗ ಒಂದು ತೂಪಿಂತೆ ಮೂಡೆ ಬಡಾಪುಂಡು ಜೋರು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಆರು ಕೈತಲ್ ಬತ್ತು ಪಾತೇರಿ ಫ್ಯಾಂಟಾಸ್ಟಿಕ್ ಬಂದಿಲ್ಲೇರು. ಸಿಂಪಲ್ ಬೈ ರಕ್ಷಾ ನಮಸ್ತೆ ಬಂದಿಲ್ಲೇರು. ಅಣ್ಣ ಒಂದು ಏತು ಬೋಡ ಅದೇ ತೊಲ್ಲೇರಿಗ ರೆಸಲ ಒಂದು ಕೋರದ ಒಂದು ಕಂತು ಇದು ಒಂಜಿ ಕೈ ಅಂದಿ ಕೈ ರೆಕ್ಕಲಿ ಈತಿ ಯಾವೆ ಹೆಚ್ಚಾಪುಣೆ ಅದೇವಾ ಬೋಡನ ಕೇಳಲೆ ಅವೆ ಬೋಡನ ಕೇಳಲೆ ఒక ರೆಸಲ ಕಮ್ಮಿ ಆಡಕ್ಕೆ ಅಲ್ಲೇ ಪಾಡ್ದೆ ಮళ్ళీ ತೊಲ್ಲೆಲ್ಲ ನೋಟೆ ಹಾಯ್ ಸಿಂಪಲ್ ಪರಂದ್ರೆ ರಕ್ಷಸಿಸ್ ಟೀ ಟೈಮ್ ಪರಂದ್ರೆ ಸಿಂಪಲ್ ಬ್ರದರ್ ಹಾಯ್ ಪರಂದ್ರೆ ಹ್ಯಾಪಿ ಡೇ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಸಿಸ್ ವಂಡರ್ಫುಲ್ ಡೇ ಅಂತ ಹೇಳ್ತೀವಿ. ಶಾಂತಿ ಅಕ್ಕ ನಮಸ್ತೆ ಅನ್ನತ್ತೆ. ಚಾಂಡ ದಾದ ತಿಳಿ ಸಿಂಪಲ್ ಕೇನೊಂದುಲ್ಲೇರು ಹ್ಯಾವ್ ಎ ನೈಸ್ ಡೇ. ಹಾಯ್ ಸಿಂಪಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಲೈವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಹೌದೌದು, ಲೈವ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಮಾರ್ರೆ. ಗಿರಿಜಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗಿರಿಜಾ ಸಿಸ್ ಸೂಪ್ರಮ್ ಸೋ ಪಿಕ್ಚರ್ಗೆ ಹೋಗಿದ್ದೀರಾ? ವಿಡಿಯೋ ಹಾಕಿದ್ದೀರಲ್ಲ, ನೀನು ನೋಡಲಿಲ್ಲ, ನಾನು ನೋಡ್ಬೇಕಿನ್ನು ವಿಡಿಯೋ. ಹೋಗಿದ್ದೀರಾ ನೀವು? ರಕ್ಷಸಿಸ್ ಗ್ರೇಟ್ ಪನೊಂದುಲ್ಲೇರು. ಹ್ಯಾವ್ ಎ ನೈಸ್ ಡೇ ಪನೊಂದುಲ್ಲೇರು. ಥ್ಯಾಂಕ್ ಯು ದೂ ಪನೊಂದುಲ್ಲೇರು. ಹೌದಾ, ಹೋಗಿದ್ದೀರಾ? ಓಕೆ ಓಕೆ. ಸಿಂಪಲ್ ಬಲ್ತೀರಾ ಆ ರಡ್ಡು ಮೆಸೇಜ್ ಪಾಡು ಬಲ್ಪನು ಆ ರಾತಿ ರಡೇ ಮೆಸೇಜ್ ಅನ್ನ ಸಿಂಪಲ್ನ ತಿನ್ನಿಯಾರ ಮುಖ್ಯ ಆಂಡ ಅಡೆಗಾರ ಮೆಸೇಜ್ ಲಾಡು ಪೂರ ಯಾನೊಂದು ಅರ್ಧ ಗಂಟೆ ಮಾತ್ರ ಎನ್ನ ಮಗಕ್ಕೆ ಜ್ವರ ಜೈದೆ ಅಂಚೆತ್ತಲ್ಲ ಅಕ್ಕಂಡ ಮಗ ತೆಮ್ಮ ಜ್ವರ ಜೈದು ಜೀರ್ ರಾತ್ರಿ ಜೆಪ್ಪು ಜೀರ್ ಮಾರ್ರೆ ತೆಮ್ಮ ಪುರಾಣ ಅಂಚ ಒಂತೆ ಪೊರ್ತು ಮಾಡ ಬಕ್ಕ ಮಧ್ಯಾಹ್ನ ತೂಡು ಒಂಜಿ 5 ದಿನ ಶಾಲೆ ರಜೆ ಮಲ್ಪರೆ ಬಂತೀರು. ಎಲ್ಲಿ ಆಗಿ ಜ್ವರ ಓಡೆ ಜ್ವರ ಪಂಡ ಬೆಚ್ಚ ಪಂಡ ಕುಂಬರ್ವೆ ಜ್ವರ ಬನ್ನ ಸಿಂಪಲ್ ಒಳ್ಳೆ ಪಂದಿಲ್ಲ ಅಂದು ಒಳ್ಳೆ ಮೂಡೆ ಓಡ ಸಿಂಪಲು ಮೂಡೆ ಬೇಕಾ? ಗಿರಿಜಾ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬರ್ಸೋಗು ಸಿಸ್ ಮಾತು ಸುರಪು ನಂದಿಯೇ ಕೋಳೆ ಬಕ್ಬೋದು ಮರ್ದು ಕಂತೀನಿ ಕಾಂಡೆ ಕುಂಬರ್ವೆ ಜ್ವರಟ್ ಚಿತ್ತೆ ಅವ್ನು ಮಿತ್ತುಲ್ಲೆ ಜೈದೆ ಅಮ್ಮನ ಅವ್ಳು ತಿರ್ತುಲೆ ಅಂದರೆ ನೀರಿಜ್ಜಿ ಮಾರ್ರೆ ಐಕ್ಯ ನಿಂಗೆ ಸಿಡೆ ಬೈದೀನಿ ಚಾ ಮಲ್ತು ಪರ್ಕಾಲ್ ಗಿರಿಜಾ ಅಕ್ಕ ಪನದಲ್ಲೇ ಸಿಂಪಲ್ ಮೆಸೇಜ್ ಮಿತ್ರ ಒಬ್ಬಜಿ ತಿರ್ತ್ರ ಒಬ್ಬಜಿ ಅಂತ. ಗಿರಿಜಾ ಸಿಸ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಥ್ಯಾಂಕ್ ಯು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಜ್ವರ ಮರ್ದ ಕಂತಾರೆ ಕಂತೆ ಸಿಂಪಲ್ ಕಂತೆ
ಕಂತದಿಲ್ಲ 4 ಗಂಟೆಗೆ ಹೊರ ಕೂರುಡಾಪುಂಡು ಮಾರೆ ಜ್ವರ ಹಂಚುಂಡು ಇದು ಚೂರು ಕಮ್ಮಿ ಉಂಡು ಕೋಡೆದು ಒಂಚೂರು ಕಮ್ಮಿ ಉಂಡು ನಾನು ತೆಮ್ಮ ಸ್ಟಾರ್ಟ್ ಆಯ್ತು ಜೆಪ್ಪುಜಿ ತೆಮ್ಮಳು ಓಕೆ ಸಿಸ್ ಬಾಯ್ 15 ಮಿನಿಟ್ಸ್ ಸಪೋರ್ಟ್ ಸಿಸ್ ಓಕೆ 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 ಗಿರ್ಜಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಂಗೀತಕ್ಕ ನೆರ್ಪು ನೀಂಕ್ ಯಾಕೆ ನೆರ್ಪು ನಾನು ನೆರ್ಪುದಿಲ್ಲ ನಿಮಗೆ ಯಾ ನೆರ್ಪುಜ್ಜಿ ದಾಯ ನೆರ್ಪುನು ഞാൻ ഇരേ പന്നത്ത് ഞാൻ ജോക്കിൽ ജ്വര പന്നി ഞാൻ നെരുപ്പു ജെരെ ഗ്രാൻഡ് പന്നി ಬಲೆ ಚಾಪರ್ಕ ಪನ್ನಿ ಬನ್ನಿ ಚಾ ಕುಡಿಯುವ ಗಿರಿಜಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ಸುರು ಮಲ್ತೇರು ಪದ್ಯ ಪಂಡ್ರೆ ದಾದ ಮಲ್ಪುನ್ನು ಸಿಂಪುಲು ಪದ್ಯ ಪನಂದೆ ನಮ್ಮ ಕಾಪು ಜತ 2 ಲೈನ್ ಬರ್ಪಿನಿ ಖಾಲಿ 2 ಲೈನ್ ಪದ್ಯ ಪನ್ಪಿನಿ ಆತೆ ನಮ್ಮ ಶಾಂತ ಸಿಸ್ಗೆ ಪದ್ಯ ಇಷ್ಟ ಅಶಾಂತಿ ಸೀರೆಗೆ ಪದ್ಯ ಇಷ್ಟತೆ ಅತ್ತೆ ಶಾಂತ ಸಿಸ್ ಎಂಕ್ಲ ಪದ್ಯ ಇಷ್ಟ ಆನ ಸಿಂಪಲ್ಗೆ ಇಷ್ಟ ಇಜ್ಜತ ಅವೇ ಬಂಗಾಪಿನ್ ಮಾರ್ರೆ ಸಿಂಪಲ್ಗೆ ಇಷ್ಟ ಇಜ್ಜಿ ಹೇಮಂತ್ಗೆ ಇಷ್ಟ ಇಜ್ಜಿ ಪೂರ ಏರಿಯಾಗಳು ಇಷ್ಟ ನಿಜ್ಜಿ ಪದ್ಯ ಬಣ್ಣ ಹೌದಾ ಎಂದು ಗೊತ್ತಾಪಿ ಸಪೋರ್ಟ್ ಮಾಡ್ತೀನಿ ಪನೋಡು ಮುಲ್ಪ ಎಂಕಲ್ ರಾತ್ರಿ ಬಗ್ಗೆ ಸಪೋರ್ಟ್ ಮುಲ್ಪ ಅಂದಿ ಸಿಂಪಲ್ ಅವು ಅಂದು ಖಂಡಿತ ನಿಕಲ್ ಸಪೋರ್ಟ್ ಉಡೇ ಎಂಕುಲು ಈತು ಮಿತ್ತು ಬರ್ತೀನಿ ಅವು ಅಂದು ಖಂಡಿತ ನಿಕುಲ್ ಬತ್ತು ಜಡ ಎಂಗ್ಲಿಲ್ಲ ಅವರು ಅಪ್ಪಣ ಮಕ್ಕಳು ಬೈಜ್ಜರತ್ತ ನಿಕುಲ್ ಬತ್ತದ ಸಪೋರ್ಟ್ ಮಲ್ಪನೇಟೆ ಇಂಚ ಒಂಜಿ ಚಾನಲ್ ಪೆರೆಡ್ಡೆ ಆಪು ಗೊತ್ತಾಂಡಿ ಇಜಿನ ಎಂಕ್ಲೇ ಇಲ್ಲ ಓ ಹಾಂ 10 ಗಂಟೆ ಬರ್ಪುಂಗೆನಾ ನೀರು 10 ಗಂಟೆಗೆ ಮಾರೆ 10 ಗಂಟೆ ಬಂದು ಪದ್ರ ಅಡಿಜಿನ ಒಂಜಿ 2 ಗಂಟೆಲ್ಲ ಅವು ನೀರು ಬಂದು ನೀರಿಜ್ಜಿರಿ ಎಂಕ ಗಡಿ ಕೈ ದೆಕ್ಕೊಂದು ಇಪ್ಪುಡು ಮಾರ್ರೆ ಸಾಧಾರಣ ಬೇರೆ ಮಾಡ್ತದಲ್ಲ ಇಲ್ಲ ನೀರ್ಲೆಜ್ಜಿ ದಾಲೆಜ್ಜಿ ನೀರಿಜ್ಜಿರಿ ಎಂಕ್ ಭಾರಿ ಬಂಗ ಆಪಿ ಎಂಕ್ ಒಂಜಿ ಬೇಲೆ ಅಲ್ಪನ ಕೈ ದೆಕ್ಕೊಂದೇ ಬರೋಡು ಎಂಕ್ ಅಭ್ಯಾಸ ಆತ ನಾವು ಗಡಿ ಕೈ ದೆಕ್ಕೊಂಡು ಪದ್ಯ ಇಷ್ಟ ಈರ್ ಪನ್ಪುನ ಸ್ಟೇಜ್ ಓ ಅಂಚ ಸಮ ಸಿಂಪಲು ಯಾನ್ ಪನ್ಪುನ ಸ್ಟೇಜ್ ಬೊಡ್ಚಿ ಬಿಡ್ಲೆಪ್ಪ ಯಾನ್ ಕೆಬಿ ಮುಚ್ಚು ಅಂಚ ಬಾಯಿ ಮುಚ್ಚರ ಬುಚ್ಚಿ ಕೆಬಿ ಮುಚ್ಚು ಎಂತ ಸಿಂಪಲ್ ನೀವು ಆಗ ಹೇಳುದ ಸಿಂಪಲು ಮಕ್ಕರ್ ಮಾಡುದ ನನಗೆ ನಾನಲ್ಲ ಮಿತ್ತು ಪೋಡು ಪಕ್ಕ ತೀರ್ತು ಬರಿಯರೆ ಬರಲಿ ಅಂದಂದು ಬೊರ ಮಿತ್ತು ಪೋಣ ಪಕ್ಕ ತೀರ್ತು ಬಿಲ್ಕುಲ್ ಬರ್ರೆ ಅಲ್ಲಿ ಅದಾನೆ ಪಕ್ಕ ಮಿತ್ತೆ ಪೋಡು ಸೀದಾ ರೈಸ್ ಅವಳು ಶಾತ್ ಸುಲ್ಲರಾ ಜೋರ್ ಬಡ ಹಾಪಣಿ ನಾನು ಅಡ್ಡೆ ತಿನ್ನೊಂದಿಲ್ಲ ಜೋರ್ ಬಡ ಹಾಕೊಂಡು ಕೈ ದೆಕ್ಕಲ್ಲಿ ನೀರಿದ್ರೆ ಕೈ ನಾಕ್ಕಲಿ ಓಡಿಲ್ಲ ಎಂಚಿ ನಾವು ತಿರ್ತುಂಡು ಅಮ್ಮನವಳು ಉಂಡು ಐಕ್ ಬೈದಿನಿ ನಾನು ಅಮ್ಮನವಳು ನೀರುಂಡು ಅವು ಮಿತ್ತು ಬರ್ಪುಜ್ಜಿ ಅಂಚಾತನು ಐಕೆ ನೀರೇ ಬೈದೀನಿ ಎಬ್ಬೆ ಸಿಂಪಲ್ ಪಂದ್ರೆ ಐಕ್ಕಿ ಕೈ ನಕ್ಕಳು ಬಚ್ಚಿಂದಿ ಮೂಲು ಬೈದೀನಿ ಕೈ ದೆಕ್ಕೆ ಮಿತ್ತು ಪಂಡ ಬಾನಗತ್ತು ರೈಸರೆ ಈರು ಬೊಳ್ಳಿ ಹತ್ತು ಬನದ ಬೊಳ್ಳಿ 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 ಬಾನೋಡು ಮೆನ್ಕುನ ಬೊಳ್ಳಿ ಇದಾನೆ ಕುಂಕುನ ಬಳ್ಳಿ ಬೊಳ್ಳಿ 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 ಬಾನೋಡು ಮೆನ್ಕುನ ಬೊಳ್ಳಿ ಬೊಳ್ಳಿ ತುಲೆ ರೈಸು ಜಮಾ ತಿರುಗಲ ಐಕ್ ಪನ್ಯಾನು
ಇಂಕ ಜೋರು ಬಡಾಪುಂಡು ಎನ್ನಿಕ್ಲಿನ ಪೂರ ಬುರ್ದು ತಿನ್ನೊಂದುಲ್ಲೆ ಬೇಜಾರು ಮಲ್ಪೊಚ್ಚೇರ್ಲ ನಿಕುಲು ಮೆಸೇಜ್ ಮಲ್ಪಲೆ ನಾನು ಓದ್ವೆ. ಜಿಲಾಬ್ ಪನ್ಪಿನಿಯ ಮೆಸೇಜ್ಲ ಪೋಂಡು ಪೂರ ಒಡೆ ಪೋತುನ ಗೊತ್ತಾಪುಜಿ ಅಂದ್ ಶಾಂತಸಿಸ್ ಸರಿಜ್ಜೆ ಪದ್ಯ ಸರಿಜ್ಜೆ ಪಲ್ನೀರು ಶಾಂತಸಿಸ್ ಪದ್ಯ ಇಂಚೋಂಡು ಪಲ್ನೀರು ಫಸ್ಟ್ ಸಿಂಪಲ್ ಯಾನ್ ಪದ್ಯ ಪನ್ನೊಂದು ಸಿಂಪಲ್ ಕಾಪುನಿ ಐಕ್ ಎಲ್ಲ ಲೈವ್ ಬನ್ನಾಗ ದೇವೇಡ ನಟ್ಟೊಂದು ಬರ್ಪಿನಿ ಸಿಂಪಲ್ ಸಂಗೀತಕ್ಕ ಪದ್ಯ ಪನಾಡು ಯಾನ್ ಬಲಿಪ್ಪು ದೇವೇಡ ನಟ್ಟೊಂದು ಬರ್ಪಿನಿ ಇಲ್ಲ ಪದ್ಯ ಎಡ್ಡೆ ಆಪುಜಿ ಯಾನ್ ಪೋಂದುಲ್ಲ ಶಾಂತಸಿಸ್ ದಾರಿ ಗೊತ್ತುಂಡೆ ಪದ್ಯ ಬರ್ಪುನತ್ತೆ ಪದ್ಯ ಉಂಡತ್ತೆ ಒಂಜಿ ಲೈನ್ ಬರ್ಪಿನಿ ಮಾರ 2 ಲೈನ್ ಬರ್ಪಿನಿ ಕಲ್ಪೆರೆ ಪುಡ್ಕೊತಿದ್ದಿ ಪದ್ಯ ಅಣ್ಣ ಚಾ ಪರಿಯಾರಿ ಯಾವ ಏರಿಗೂ ಸಂಗೀತ ಅಕ್ಕನ ಪದ್ಯಕ್ಕೇನೆ ಜಿಲ ಬಾರಿ ಸೋಗು ಸೀನಾರಕ್ಕದ ನಾನು ತಿನ್ನಂಗನೇ ಮಾತೇರು ಒಟ್ರಾಸಿ ಈ ಸಿಂಪಲ್. ಶ್ರೀಧರ ಗೌಡ ಅವರು ಬಂದ್ರು. ಹಾಯ್ ದುರ್ಗಾ ಸಿಸ್, ಚಾ ಪರಿಯಾರ ಶ್ರೀಧರ್ ನೀವೈದು ಶ್ರೀಧರ್ ಬ್ರೋ. ಹಾ ಪರಿಯ ಪರೊಂದು ಉರ್ಲಿದು ಶ್ರೀಧರ್ ಬ್ರೋ. ಇದು ಹೊಸ ಚಾನಲಾ? ನಾನು ಶ್ರೀ ಬ್ರೋ. ಹೌದು ಗೊತ್ತಾಯ್ತು ಶ್ರೀಧರ್ ಬ್ರೋ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀರಿಜ್ಜಿ ಅಕ್ಷಿತ ಯಾನಿಗೆ ಸೀದಾ ಬತ್ತೀನಿದೆ ಈ ಅಮ್ಮ ಕೊಂಚ ಹೋಟೆಲ್ದಲ್ಲ ಕಂತ್ಕೋರು ಮಿಚ್ಚಿಜ್ಜಿ ಅದಕ್ಕೆ ಸಪೋರ್ಟ್ ಐಡಿಯಿಂದ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕಲ್ಪೆರೆ ಪೋಡ್ಸಿ ಕಲ್ಕೆರೆ ಪೋಲೆ ಅಂದಂದು ಇರ್ಬಲಿ ಪೋರ್ ಯಾನ್ ಕಲ್ಕೆ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ, ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ ಥ್ಯಾಂಕ್ ಯು. ಕೆಲ್ಸಕ್ಕೆ ರಜೆಯಾ ಶ್ರೀಧರ್ ಬ್ರೋ? ಅದೇ ಹಾಕ್ಸಿದ ಮೂಡೆ ಬರ್ತನ ಬೆಚ್ಚ ಅನ್ಪೋರು ಕೂಡ ಉಂಟಲ್ಲ. ಅಮ್ಮದೆಲ್ಲ ಮಲ್ಪಡ ಅವಕ್ಕೂ ಕಡಿಮೆ ಇಪ್ಪುಡು ಚೂರು ಪುನ್ನಾಯ್ತು ಈಜಿನ ಬೇರೆ ಕಾಣ್ಪರ ಬಕ್ಕ ಏರಿಗ ಅಂದ ದುರ್ಗಸಿಸ್ ದಾದಿ ತಿಂಡಿ ನಮ್ಗೆ ಮೂಡೆ ಶ್ರೀಧರ್ ಬ್ರೋ. ಮೂಡೆ ನಮ್ಗೆ ಅಷ್ಟಮಿದು ಮೂಡೆ ಉಳಿದಿದೆ, ಅದು ಮುಗಿಯೋ ತನಕ ಅದುವೆ. ನನ್ಗೆ ಲೆಮನ್ ರೈಸ್ ವಾವ್ ಸೂಪರ್. ರೆಡ್ ಕಳಿತು.
ನನಗೆ ಲೆಮನ್ ರೈಸ್. ಮೂಡೆ ಅಂದರೆ ಏನು ದುರ್ಗಸಿಸ್? ಮೂಡೆ ಅಂದ್ರೆಯಾ? ಮೂಡೆ ಅಂದರೆ ಈಗ ನಂದು ಖಾಲಿ ಆಗ್ತಾ ಬಂತು ಮೂಡೆ. ನಿಮಗೆ ತೋರಿಸ್ಬೇಕಲ್ಲ ಮೂಡೆ. ತೋರಿಸ್ತೇನೆ ಒಂದು ನಿಮಿಷ, ಒಂದು ತುಂಡು ಉಂಟು, ತೋರಿಸ್ತೇನೆ ನಿಮಗೆ ಮೂಡೆ ಅಂದರೆ. ನೋಡಿ, ಇದು ಮೂಡೆ ಹೀಗೆ ಬರ್ತದೆ ನೋಡಿ. ಇದು ಅರ್ಧ ಕಟ್ ಮಾಡಿದ್ದು, ಇದಕ್ಕಿಂತ ಉದ್ದ ಬರ್ತದೆ ಮೂಡೆ. ಹೀಗೆ ಹೀಗೆ ಇರ್ತದೆ ಶ್ರೀಧರ್ ಬ್ರೋ ಮೂಡೆ ಅಂದರೆ. ಹೀಗಿರ್ತದೆ. ಇದಕ್ಕೆ ನಾವು ಇದು ಮಾಡ್ತೇವಲ್ಲ, ನಾವು ದೋಸೆ ಹಿಟ್ಟಿನ ಬಂದ ಮಾಡ್ತೇವೆ, ರೆಡಿ ಮಾಡ್ತೇವಲ್ಲ, ಅದನ್ನು ಇದಕ್ಕೆ ಹಾಕುದು. ಆದರೆ ದೋಸೆ ಹಿಟ್ಟಿನಾಗೆ ಇದು ಇದಲ್ಲ, ಸ್ವಲ್ಪ ದಪ್ಪ ಇರಬೇಕು, ತೆಳುವಾಗಿರಬಾರ್ದು. ಹಾಗೆ ಹೀಗಿರ್ತದೆ. ಇದರೊಳಗೆ ನಾವು ಅದು ಹಾಕಿ ನಮ್ಮ ಇದುಂಟಲ್ಲ ತೊಂದರಲ್ಲಿ ಇಡುವುದು. ಇಡ್ಲಿ ಎಲ್ಲ ಮಾಡ್ತೇವಲ್ಲ ಅದರಲ್ಲಿ ಇಟ್ಟು ಇದು ಮಾಡುದು, ಬೇಯಿಸುವುದು. ಇದು ಮೂಡೆ. ಖಾಲಿ ಆಗ್ತಾ ಬಂತು ಮೂಡೆ. ಮೂಡೆ ಅಂದರೆ ಏನು ದುರ್ಗಸಿಸ್? ಅದಾಯ್ತಲ್ಲ, ಮೆಸೇಜ್ ಸ್ಟಾಪ್ ಆಗಿದ್ರೆ ಮಾತ್ರ. ಮೆಸೇಜ್ ಸ್ಟಾಪ್ ಆಗುದೆಲ್ಲ ಗೊತ್ತಾಗ್ತದೆ. ಓಕೆ ಓಕೆ ದುರ್ಗಸಿಸ್, ಗೊತ್ತಾಯಿತು. ಹಾಂ ಅದುವೇ ಗೊತ್ತಾಯ್ತಲ್ಲ. ಸ್ವಲ್ಪ ನಾವು ಇದರ ಬ್ಯಾಟಲ್ ರೆಡಿ ಮಾಡ್ತೇವಲ್ಲ, ಅದು ಸ್ವಲ್ಪ ಇದಿರಬೇಕು. ದೋಸೆದು ಬ್ಯಾಟಲ್ ಹಾಗೆ ಅಲ್ಲ, ಸ್ವಲ್ಪ ಇಡ್ಲಿಗೆ ಸ್ವಲ್ಪ ದಪ್ಪ ಇಡ್ಲಿಗೆ ಇದು ಮಾಡ್ತೇವಲ್ಲ, ಅದಕ್ಕೆ ಮೂಡೆಗೆ ಸ್ವಲ್ಪ ದಪ್ಪ ಇರಬೇಕು. ಇಡ್ಲಿಗಿಂತಲೂ ಮೂಡೆಗೆ ದಪ್ಪ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಹಾಗಾದ್ರೆ ನಾಳೆ ನೀವು ಮೂಡೆ ಮಾಡ್ತೀರಾ ಶ್ರೀಧರ್ ಬ್ರೋ? ಹಾ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ನಿನ್ನ ಒಂದು ನಗೆಯೊಳಗೆ ನನ್ನ ತನಗೆ ಬೆಳಕಾಯ್ತು, ಒಂದು ಮಾತು ಕೇಳದೇನೆ ನಿನ್ನ ಜೀವ ಸೇರೋಯ್ತು. ನೀನೇ ಜಗದ ಹನಿಯೊಳಗೆ ಅವಿತಿದ್ದರು, ಮಿಂಚುಗಳ ಏರಿ ಮಳೆ ಬಿಲ್ಲ ಮೈಗುಡಿಸುವೆ, ಭೂಮಿಯ ಆಕಾಶದಾಚೆಗೂ ನಿನ್ನ ನೆನಪಲ್ಲಿ ನಾ ಬದುಕುವೆ. ಇಲ್ಲ ದುರ್ಗಸಿಸ್, ಅಮ್ಮ ಅವರಿಗೆ ಮಾಡೋಕ್ಕೆ ಬರಲ್ಲ. ಅದು ಇಷ್ಟೇ, ನಮ್ಮದು ಇಲ್ಲಿ ಸೌತ್ ಇದಲ್ವಾ, ಹಾಗೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ ಮಾಡಲಿಕ್ಕೆ. ಇಲ್ಲಿ ಆದರೆ ಮಾಡ್ತಾರೆ. ಹೌದು ದುರ್ಗಸಿಸ್ ಅಂತ ಹೇಳ್ತಾರೆ. ಹೌದೌದು, ಆ ಕಡೆದು ತಿಂಡಿ ಬೇರೆ, ಈ ಕಡೆದು ತಿಂಡಿಯಲ್ಲಿ ವೆರೈಟಿ ಇದೆ ಅಲ್ವಾ. ಆ ಕಡೆದು ಕೂಡ ತುಂಬಾ ಒಳ್ಳೇದಿರ್ತದೆ ತಿಂಡಿ, ಈ ಕಡೆದು ಕೂಡ. ತಿಂಡಿ ಹೆಸರು ಹೇಳಿಕ್ಕೆ ಹೋದ್ರೆ ತುಂಬ ಉಂಟಲ್ಲ ಶ್ರೀಧರ್ ಬ್ರೋ ಕೂಡ. ಒಂದೊಂದು ಊರಲ್ಲಿ ಹೋಗುವಾಗ ಒಂದೊಂದು ತಿಂಡಿ ಫೇಮಸ್ ಅಲ್ವಾ. ಮಾಡ್ತೇವೆ ತಟ್ಟೆ ಇಡ್ಲಿ ಮಾಡ್ತೇವೆ ಬ್ರೋ. ತಟ್ಟೆ ಇಡ್ಲಿ ಮಾಡ್ತೇವೆ ನಾವು ಇಡ್ಲಿ ದೋಸೆ ಅದನ್ನು ತಿಂಡಿಗೆಲ್ಲ ಅದೇ ಬೇಕಲ್ಲ ಮಕ್ಕಳಿಗೆ, ಶಾಲೆಗೆಲ್ಲ ಹೋಗ್ಲಿಕ್ಕೆಲ್ಲ, ಶಾಲೆಗೆಲ್ಲ ಬೇಕು, ಮಾಡ್ತೇವೆ. ನೋಡಿ ತಟ್ಟೆ ಇಡ್ಲಿದ್ದು ಇದು ಮೂರು ಉಂಟು, ಇದರದ್ದು 3 ಸೆಟ್ಟಿಗೆ ಬರ್ತದಲ್ಲ, 3 ಸೆಟ್ ಉಂಟು, ಎಲ್ಲ ಉಂಟು. ನಾವು ಮಾಡಿ ತಿನ್ಲಿಕ್ಕೆ ಮಾತ್ರ ಬಾಕಿ.
ಶಿಬ್ಲಿ ಇಡ್ಲಿ ಮಾಡ್ತೀರಾ? ಅದು ಶಿಬ್ಲಿ ಹೇಳುದಾ ನೀವು? ಚಿಬುಲ್ ಅಂತ ಹೇಳುದಾ? ಓಕೆ ಓಕೆ, ನನಗೆ ಅದು ಗೊತ್ತಿಲ್ಲ. ತಟ್ಟೆಯಲ್ಲಿ ಮಾಡ್ತೇವೆ, ಮತ್ತೆ ಲೋಟೆಯಲ್ಲಿ ಮಾಡ್ತೇವೆ, ಇನ್ನೊಂದು ತಟ್ಟೆ ಗಿಣ್ಣಲ್ಲಿ ಬರ್ತದಲ್ಲ ಅದರಲ್ಲಿ ಕೂಡ ಮಾಡ್ತೇವೆ ನಾವು ಇಡ್ಲಿ. ಲೋಟದ ಉದೊದ್ದ ಲೋಟ ಉಂಟಲ್ಲ ಅದರಲ್ಲಿ ಕೂಡ ಮಾಡ್ತೇವೆ ಇಡ್ಲಿ. ಕರೆಕ್ಟ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದೆ. ಹೌದೌದು. ಅಷ್ಟಾ? ಸಿಸ್ ಶಾಂತ ಸಿಸ್ ಉಲ್ಲೇಪನ ಅಂದ್ಲೇರು ಸಣ್ಣ ಕುಕ್ಕರ್ ಬರುತ್ತೆ ನೋಡಿ, ಅದು ಹೌದೌದು, ಸಣ್ಣ ಕುಕ್ಕರ್ ಬರುತ್ತೆ, ಹೌದೌದು. ಆ ಪ್ರಥಮ್ ಲೈನ್ ಪೋಯಾ ಸೇಲು ಪೋಯೆ ಸೇಲು ಆಯ್ ಚಾಪಾರಿ ಅವ ಪ್ರಥಮ್ ಚಾಪಾರಿ ಆಯ್ ಪೂರ್ತಿ ತೆನ್ಮ 10 ಗಂಟೆ ಬರ್ಪಿರತ್ತ ನಮಗೆ ಲಕ್ಷ್ಮಿ ಟ್ಯೂಷನ್ ಬರ್ಪುಜಿ ಪೋಯಡ ಪನ್ಲೆ ಅವ ಅಂಜಿ ಮುದ್ದಿನ ಬರ್ಪುಜಿ ಆಯ್ತು. ತೆಮ್ಮುಂಡಿ ಮಸ್ತ್ ತೆಮ್ಮುಂಡು ರಾತ್ರಿ ಜೈದಿನ್ನೆಜ್ಜಿ ಮಸ್ತ್ ತೆಮ್ಮ ಎಂಕಲ ఆయన ತೆಮ್ಮಗಿನಿ ಆಲ ಜೈಜಿ ಅಂದ್ ಬಾಲೆ ಲಕ್ಕಿನಾ ಅತ್ತ ಒಂದು ಜ್ವರ ಉಂಡು ಬಾಲೆಗೆ ಶೀತ ಉಂಡಿ ಜ್ವರ ತೊಂತದ್ದು ಶೀತದ ಗೊತ್ತು ಗೊತ್ತುಜ್ಜಿ. ಶ್ರೀಧರ್ ಬ್ರೋ ಉಲ್ಲೇ ಪನಂದಿಲ್ಲ, ಶಾಂತ ಸೇಸಿ ಉಲ್ಲೇ ಪನಂದ. ಥ್ಯಾಂಕ್ ಯು ಸೋ ಮಚ್. 2 ಜನಕ್ಲ 2 ಜನ ಸಪೋರ್ಟ್ ಮಾಡ್ತದಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ದುರ್ಗಾ ಸಿಸ್ 12 ಗಂಟೆಗೆ ಲೈವ್ ಇದೆ. ಓಕೆ ಬ್ರೋ, ಓಕೆ ಬರ್ತೀನಿ. 12 ಗಂಟೆ ಮಾಡ್ತೀರಾ? ಓಕೆ ಖಂಡಿತ ಬರ್ತೀನಿ 12 ಗಂಟೆಗೆ ಅಲ್ವಾ. ಶಾಂತ ಸಿಸ್ ಓಡೆ ಫಂಕ್ಷನ್ ಪೋತಿನ ಶಾರ್ಟ್ ವಿಡಿಯೋ ಪಾಡ್ದೆ ತೂಲಿ ಒಂತೆ ಪಾಡ್ತೀನಿ. ಜ್ವಾಲಾಮುಖಿ ಅವರು ಬಂದರು, ಕೇರಳ ಸಿಸ್ ಬಂದರು. ಹಾಯ್ ಕೇರಳ ಸಿಸ್, ವೆಲ್ಕಮ್.
ಮಾಡೋದು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಜ್ವಾಲಾಮುಖಿ ಅವರು. ಮಾಡ್ತೀನಿ ದುರ್ಗಾ ಸಿಸ್. ಓಕೆ ಶ್ರೀಧರ್ ಬ್ರೋ, ಬರ್ತೀನಿ. ಕೇರಳ ಸಿಸ್ ವೆಲ್ಕಮ್. ನವೀನ್ ತುಳು ಲಾಗ್ ಸರ್ ಬರ್ತೀರಿ. ಹಾಯ್ ಪಣಗುಡಿ. ಹಾಯ್ ನವೀನ್ ಬ್ರೋ, ವೆಲ್ಕಮ್. ನವೀನ್ ಬ್ರೋ ಚಾಪರಿಯಾರ ದಾದ ತಿಂಡಿ. ಹಾಯ್ ಕೇರಳ ಸಿಸ್, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದೆ. ದುರ್ಗಕ್ಕ ಪನದಲ್ಲಿ ಬಲ್ಲೆ ನವೀನ್ ಬ್ರೋ ಎಂಚೋಲಾರು ಕೊಡೆ ವೀಡಿಯೋ ತುಯ್ಯೆ ಭಾರಿ ಶೋಕ್ ಇತ್ತು ನೀ ದುಬೈದ ವರಮಹಾಲಕ್ಷ್ಮಿ ಪೂಜೆದ ಫುಲ್ ವೀಡಿಯೋ ತುಯ್ಯೆ ಮಸ್ತ್ ಶೋಕ್ ಆಂಡು ಒಂಜೋಲು ಏತ್ ಶೋಕದ ಸೀರೆ ತುತ್ತದು ಏತ್ ಶೋಕ್ ಪುರೋ ಐತಾ ದಿತ್ತಿರತೆ ಭಾರಿ ಶೋಕದ ಪೂಜೆ ಎಲ್ಲ ಫುಲ್ ವೀಡಿಯೋ ತುತ್ತೆ ಅವೇ. ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಪನದುಲ್ಲೇರು ತೂಪೆ ಸಿಸ್ ಪನದುಲ್ಲೇರು. ಓಕೆ ಶಾಂತಿ ಸಿಸ್. ನವೀನ್ ಬ್ರೋ ಹಾಯ್ ನವೀನ್ ಬ್ರೋ ಪನದುಲ್ಲೇರು. ಗುಡ್ ಮಾರ್ನಿಂಗ್ ಶಾಂತಕ್ಕ ಪನದಲ್ಲಿ ಶುಭೋದಯ ಪನದಿರು ಬಕ ಶಾಂತಕ್ಕ ಅಷ್ಟಮಿ ಪುರ ಎಂಕುಲು ಮೂಡೆ ಪುರ ಮಲ್ದಿನ ಏನು ಪಾಡ್ವೆ ಎಲ್ಲ ದಿನ ಇನಿ ಪಾಡ್ವೆ ಅವೇ ಲಾಂಗ್ ವಿಡಿಯೋ ಪಾಡ್ವೆ ಮೂಡೆ ಮಲ್ದಿನ ಕಜಿಪ್ ಮಲ್ದಿನ ಪುರ ಪಾಡ್ವೆ ವಿಡಿಯೋ ಒಂಜಿ 5 ನಿಮಿಷದುಂಡು ಪಾಡ್ವೆ ತೂಲೆ ಅವೇ. ಥ್ಯಾಂಕ್ ಯು ಪನದಲ್ಲೇರು ಸಪೋರ್ಟ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಶಾಂತ ಸಿಸ್. ಸೂಪರ್ ನವೀನ್ ಬ್ರೋ ಪನದಲ್ಲೇರು. ಶಾಂತ ಸಿಸ್ ತುಯ್ಯರಿ ಇರು ವರಮಹಾಲಕ್ಷ್ಮಿ ಪೂಜೆದ ಭಾರಿ ಶೋಕ ಆತ್ನತೆ. ಓಕೆ ದುರ್ಗಾ ಸಿಸ್ ಪನದಲ್ಲೇರು. ಥ್ಯಾಂಕ್ ಯು. ಬಕ್ಕ ನವೀನ್ ಬ್ರೋ ದಾದೆ ತಿಂದ್ರೆ ಚಾಕ್ ದಾನೆ ತೆಲಿಕೆದ ಬೊಳ್ಳಿ ಪನದಲ್ಲೇರು. ಯೋಗೀಶ್ ಬ್ರೋ ದಾಲೆಜ್ಜಿ ಪನೋಡಿ ಯೋಗೀಶ್ ಬ್ರೋ ಚಾಪರಿಯರ ದಾದ ತಿಂಡಿ ತಿನಿಯರು ದಾದ ಸ್ಪೆಷಲ್ ಇನಿ ಮೂಡೆ ಮುಗಿಂಡೆ ಇಜ್ಜಿ ತೂತುಗಿ ಸಿಸ್ ಇನಿತು ಓಡಿ ಶೋಕುಂಡಿ ಶಾಂತ ಸಿಸ್ ಮಸ್ತ್ ಲಾಯ್ಕೊಣಿ ಅಂತೂಗೆ ಭಾರಿ ಶೋಕು ಭಾರಿ ಗೌಜಿಡ್ ಮಲ್ದೇರಿ ಪೂಜೆ ಭಾರಿ ಗೌಜಿಡ್ ಮಲ್ದೇರಿ ಯಾನ್ ದಾಲೆನಿ ತರೆಲ ಕಟ್ಟಿಜಿ ದಾಲೆಜ್ಜಿ ನೀರಿಜ್ಜಿ ಅವೇ ಮಂಡಿ ಚಾಪು ಇರ್ತದೆ ಯಾನ್ ಪೋದು ತಿರ್ತಿ ಪೋದು ಅಮ್ಮನವ್ರು ಪೋದು ಚಾ ಮಲ್ತದೆ ಚಾ ಪಡ್ದು ಬರ್ತೀನಿ ನಾನೈತ 10 ಗಂಟೆಗೆ ನೀರು 10 ಗಂಟೆ ಪಣ್ಣಾಗ ಜಿಂಜಿದು ಮಿತ್ತು ಬಣ್ಣ 11 ಗಂಟೆ ಇನ್ನು ಅಡಿಗೆಲ್ಲ ಅಮ್ಮನವಲೆ ಪೋಡಾಪು ತೂದು ಒಂಜಿ ಚೋಟ ಕಮೆಂಟ್ ಪಾಡ್ಲೆ ಯಾರು ಮಲ್ಲ ಬಾರ್ದೆ ಕಮೆಂಟ್ ಎಂಕು ಪಾಡ್ಡ ಎಲ್ಲೆಲ್ಲೇ ಬರ್ಪುಜಿ ಕಮೆಂಟ್ ಇಡ್ಲಿ ಚಟ್ನಿ ಬರೋದಿಲ್ಲ ಅಂದೆ ಎಂಗಲಿ ಮೂಡೆ ಸಾಂಬಾರ್ ಮೂಡೆ ಕೊರೆಸ ಎಂಕಿನಿ ಸೋಮವಾರ ಪಣ ಪಾಸಪುರ ಪತ್ತುಜಿ ಅಂಡ ಸೋಮವಾರ ಏನು ವೆಜ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಅವರು. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಂಜಿ ಅರ್ಧ ಗಂಟೆ ಲೈವ್ ಮಲ್ತು ಪೋಯಿನ್ ಬರ್ತೀನಿ ನಾನು. ಈ ಭಾರಿ ಸಿಂಪಲ್ ಅಲ್ಲ ರಂದಿ ಇನಿ ಮಗ ಹುಷಾರಿಜ್ಜಿ ಅಂಚೆ ಅರ್ಧ ಗಂಟೆ ಜೈದೆ ಇತ್ತೆ ಮತ್ತು ಜ್ವರ ಕಮ್ಮಿ ಉಂಡು ನನ್ನೈತೆ ತೆಮ್ಮುಂಡು ಅಂಚೆ ಒಂತೆ ಪೊತ್ತು ಲೈವ್ ಮಲ್ತು ಪೋಯಿನ್ ಬರ್ತೀನಿ ನಾನು. ಇನಿ ಭಾರಿ ಸಿಂಪಲ್ ಬೈದೀನಿ ನಾನು. ಎಂಕ್ಲೆಗು ಮುರಾಣಿ ಅಂಚೆನೆ ಸಿಸ್ಸು ನೀರಿಜ್ಜಾಂಡು ಬಂಗ ಅಂತ ಅಂದಿ ಶಾಂತ ಸಿಸ್ಸು ಭಾರಿ ಬಂಗ ಅಪ್ಪ ಎಂಕ್ ತಿರ್ತು ಪೋಳು ನೀರಿಜ್ಜಿಡ ಮಾತ ಬೇಲೆ ಬಾಕಿ ಹೊರಿದನು ಕುಂಟಾಡ್ದುನ ಕೋಡಿ ರಿಂಚಿಜ್ಜಿ ಅಂಚ ಅಮ್ಮನಲ್ಪ ತಿರ್ತುಂಡು ಅವಪಣ ಮಿತ್ತಗು ಒಂದಾಪೊಜ್ಜಿ ಬರ್ಪುಜವು ಅಂಚ ಪಂಪು ಪಾಡ್ದು ಮಲ್ಪೋಡು ಮಲ್ಲ ಪಾಡ್ ಎಡ್ಡ ಕೆಲವೇರು ಬಿಸಿ ಇತ್ತಲ್ದಲ್ಲ ಚೋಟ ಕಮೆಂಟ್ ಚಲ್ ಅಂದ ಓಕೆ ಬ್ರೋ ಓಕೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಬಯಕೆ ತಿಳಿಸಿ ಬಾ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ಇಳಿದು ಬಾ ನನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಬಯಕೆ ತಿಳಿಸಿ ಬಾ. ಶ್ರೀಧರ್ ಅವರು ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಶ್ರೀಧರ್ ಬ್ರೋ ಕೇರಳ ಸಿಸ್, ಹಾಗೆ ಅವ್ರದ್ದು ಮ್ಯೂಟ್ ಸಪೋರ್ಟು. ನಾನು ಶ್ರೀ ಬ್ರೋ ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತಾಗ್ಬೋದು, ಅವರು ಮೆಸೇಜ್ ನೋಡ್ತಾರಲ್ಲ, ಇಲ್ಲದಿದ್ದರೆ ಅವ್ರು ಮ್ಯೂಟಲ್ಲಿ ಇರ್ತಾರೆ. ಅವ್ರು ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಮ್ಯೂಟ್ ಮಾಡ್ತಾರೆ. ಹೌದು ಕೇರಳ ಸಿಸ್ ಅಂತ ಹೇಳ್ತಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಯೋಗೀಶ್ ಬ್ರೋ ಪೋಯರಾ
ಹೌದೌದು ದುರ್ಗಾ ಸಿಸ್, ಹೌದೌದು ಕೆಲ್ಸಕ್ಕೆ ಹೋಗ್ತಾರೆ, ಹಾಗೆ ಸ್ವಲ್ಪ ಬ್ಯುಸಿ ಇರ್ತಾರಲ್ಲ, ಆದರೂ ಬಂದು ಸಪೋರ್ಟ್ ಮಾಡ್ತಾರೆ. ನಾನು ಹೋಗಲೇ ಇಲ್ಲ ಇವತ್ತು. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಪೋರ್ಟಲ್ಲಿ ಇರುವವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಒಂದು 1/4 ಗಂಟೆ ಇದ್ದೇನೆ ಅಷ್ಟೇ, ಮತ್ತೆ ಎಲ್ಲ ಇವೆಂಟ್ ಮಾಡ್ತೇವೆ. ലക്കിച്ചിരാന്ത് ബർസക് പറഞ്ഞില്ലേത് ಏರು ಶಾಂತ ದಿವಸ ಅಂದಂದು ಬರ್ಸಕ್ಕೆ ಲಕ್ಕಿರೋದು ದಿನ ಪುಣ್ಯ ಮಾಡ್ತಿದ್ರೆ. ಇನ್ನು ಶಾಲೆಗಳ ರಜೆ ಹೊಟ್ಟೆ, ಶಾಲೆಗಳ ರಜೆ ಕೊಡ್ತೀರಿ ಏರೆಲ್ಲ ಹಾಕೋದು. ಶಾಂತ ದಿವಸ ರಾಕ್ಷಸಿಗೆ ಏರ್ತಿಕ್ಕಿನಿಗೆ ಈಗ ದಾದೆ ಪಂಡೇರ ನಾವು ಮೆಸೇಜ್ ಓದುಜಿ ಕೆಲವರು ಮಾತ ಬೈಜಿರ ಅಂದಂದು ಯಾನ್ ಬಾರಿ ಕೆಲವೊಂದ್ಸಲ ಟೈಮ್ ಸರಿ ಜತಿ ಒಟ್ರಾಸಿ ಮಲ್ಪತಿತ್ತು ಲೈವ್. ಒಟ್ರಾಸಿ ಮಲ್ಪತಿ ಹೀರೋಗೆ ದಿಯಾ ಫಿಲ್ಮ್ದ ಅಂದೆ ಯಾರು ಪಾಡ್ತೀರಾ, ವಿಡಿಯೋ ಪಾಡ್ತೀರಾ? ಓಕೆ ಬಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾರೆ. ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಎಷ್ಟು 15 ಮಿನಿಟ್ಸ್ ಕೊಟ್ಟಿದ್ದೀರಾ ಶ್ರೀಧರ್ ಬ್ರೋ? 15 ಮಿನಿಟ್ಸ್ 20 ಮಿನಿಟ್ಸ್? ಓಕೆ ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಇಷ್ಟೊತ್ತು ನಿಂತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಂದೆ ಹೀರೋಗೆ ದಿಯಾ ಫಿಲ್ಮ್ದ ಯಾ ತೂತುಜಿ ದಿಯೋ ಫಿಲ್ಮ್ದ ಹೀರೋ ಆಡವತ್ ಪಾತೇರ್ನಿಗೆನೆ ಐಡಿಯಲ್ ಬತ್ತು ಪಾತೇರ್ನಿಗೆ ಅಂದೆ ಗುರ್ತೊಂಡಿಗೆ ನಾರಿ ದುಂಬೆ ನನ್ನದು ಪರವಾಗಿಲ್ಲ ದುರ್ಗಾ ಸಿಸ್, ಬಂದು ಮಾತಾಡಿಸಿ ಹೋಗಿ ಸಾಕು. ನವೀನ್ ಬ್ರೋನ ಕೋರಿಕೆ ಮೇರೆಗೆ ಈಗ ನಾನೊಂದು ತೀರ ನೀನೊಂದು ತೀರ ಪದ್ಯ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಅವ ಆತೆ ಬರ್ತೀನಿ ನವೀನ್ ಬ್ರೋ ಬಕ್ಕಾಯ್ತ ರಿಲಿಕ್ಸ್ ಗೊತ್ತು ಜತೆ ಅಂಚಂದ ಅಪ್ಲೈಕೆ ನಾನು ಏತ್ ರೆಡ್ ಲೈನ್ ಬರ್ತೀನಿ ಗತ್ತು ಪೂರದ ಆಲೆಜ್ಜಿಗೆ ಅಂದೆ ಗುರ್ತ ಇಜ್ಜಿಗೆ ಬಕೆಂಚೆ ಪಾತಿರ್ನಿ ಗುರ್ತ ಇಜ್ಜಂದೆ ಅತ್ತೆ ಸೂಪರ್ ಬಂದ ಇಡ್ಲಿ ಚಟ್ನಿ ಖಾರ. ಓ ಚಟ್ನಿಲ ಇಡ್ಲಿಲ ಖಾರ ಆತಲೆ ಹೀರೆ ಮಲ್ತಿನ ಬಕನಿಗ್ಲೆ ಮೂಡೆ ಬೈದನೆ ತಿಂದ್ರೆ ನವೀನ್ ಬ್ರೋ, ಮೂಡೆ ಬೈದಲ್ಲ ತಿಂದ್ರೆ ನವೀನ್ ಬ್ರೋ ಪನೊಂದಿಲೇರು ಅಂದಂದು ಅವ ಪದ್ಯ ಪನ್ಪಿನಿ ಇಡ್ಲಿ ಚಟ್ನಿ ಖಾರ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ, ಇಡ್ಲಿ ಚಟ್ನಿ ಖಾರ. ಅದೇ ಅವು ಅತೆ ಬಾರದಿರತ್ತ ಅತೆ ನವೀನ್ ಬ್ರೋ ಬಾರದಿರತ್ತ ಕೊಟ್ಟಿಗೆ ಅವು ಅತೆ ಪೋಸ್ಟ್ ಪಾಡ್ದಿನ ಅವು ತುಯ್ಯ ಪೋಸ್ಟ್ ಬಾರದಿರತ್ತ ತೋಜೋಳು ಅಂದು ಅಂದದು ಬಾರದಿರತ್ತ ಅವು ತುಯ್ಯ. ನವೀನ್ ಬ್ರೋನ ತೆಲಿಕೆ ಸೂಪರ್ಗೆ ಈನ ತೆಲಿಕೆ ಸೂಪರ್ಗೆಲೆ ತೆಲಿಕೆಗೆ ಒಂಜಿ ಕಮೆಂಟ್ ಬರ್ತನೆ ಈನ ತೆಲಿಕೆಗೆ ಮೂಡೆಲ ಇತ್ತಂಡು ಅಂದೆ తెలుస్తుంది రవ్వ ఐకార్ ಬಂದಿ ಪತ್ರಡ್ಡೆ ಆಯ್ತು ಅಂದೆ ಪತ್ರಡ್ಡೆಲ್ಲ ಇತ್ತಲ್ಲ. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಕ್ಕ ಪನದುಲ್ಲೇರು.
ನವೀನ್ ಬ್ರೋ ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆನೆದುವಿನ ಬಾಣ ಪ್ರಿಯ ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆನೆದುವಿನ ಬಾಣ ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ವಿಧಿ ಮಂಚಕ್ಕೆ ನಡೆದಂಜಿಕೆ ನೆನವಾಗುವೆ ಅಂಜಿಕೆ ಶಂಕೆ ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆನೆದುವಿನ ಬಾಣ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಕೇರಳ ಸಿಸ್. ಶಾಂತಿ ಸೂಪರ್ ಅಂತ ಹೇಳ್ತೀವಿ. ಗಮ್ಮತ್ ಅಪ್ಪಗ ನವೀನ್ ರೋಗು ಅಂದಂದು ಗಮ್ಮತ್ ಅರೆಗೆ ಶಾಂತಿ ಸಿಸ್ ನಿಖಲ್ ಅಲ್ಪ ದಾಲ ತಿಕ್ಕುಜೆ ಅಡ್ಡೆ ಓಲ ಒಟ್ಟಿಗೆ ಅಂಚಪುರ ದಾಲ ತಿಕ್ಕುಜೆ ಫುಲ್ಲು ಗಮ್ಮತ್ತು ಬಣ್ಣದಲ್ಲಿ ನವೀನ್ ರೋ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಲೈವ್ ಅಂತ ಹೇಳ್ತಿದ್ದೀನಿ. ಯಾರಮ್ಮ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು ರಂಪ ಬಂಬಂ ರಂಬಾಹೋ ರಂಪಂ ಬಂಬಾಹೋ ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು ರಂಪ ಬಂಬಂ ರಂಬಾಹೋ ರಂಪಂ ಬಂಬಾಹೋ. ಥ್ಯಾಂಕ್ ಯು ಕೇರಳ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂಪು ಲಕ್ಕದಿಜೇರ ಅಂದು ಬರ್ಸಗ್ ಅಂದಂದು ಲಕ್ಕದಿಜೇರು ತೋಜೋಳು ಸೂಪರ್ ಏರಲ್ಲ ಪಾತೆರಿತ್ತಂದ ಒಂತೆ ಒಂದು ಅಪ್ಪಣತಿ ಶಾಂತ ಸಿಸ್ ನಿಜಿನ ಬೋರಿಂಗ್ ಆತಿರ ಲೈವ್ ತಿಕ್ಕಂಡ ಬೇರೆಗೆ ಇಷ್ಟ ಇಜ್ಜಿ ಅಂಚೆ ಹನುಮಾನ್ ಆಹಾ ಅರೆಗೆ ಇಷ್ಟ ಇಜ್ಜ ಓ ಅಂಚ ಅಂಚ ಅಂದ್ರೆ ನಾವು ಒರಿಯೇ ತಿನ್ನೋಳತೆ ಅವು ಬೋರ್ ಅಪ್ಪಣತಿ ಒರಿಯೇ ತಿಂತಾರೆ ಅಂದು ಸಿಸ್ ಪನದುಲ್ಲೇರು ಏರ್ಲೆಜ್ಜಿನ ಬಾಯಂಗ ಉಳಿಯಂಕ್ ಅಂದಂದಿ ಒಂದು ಏರ್ಲೆಜ್ಜಿನ ಉಳ್ಳದೆ ನಮಕ್ ಬಾರಿ ಬಂಗ ನಮನೆ ಪಾತೆರುಂಡ ಬಂಡ ಖಾಲಿ ಕುಲೋಂಡ್ರೆಲ್ಲ ಬಾರಿ ಬಂಗನೆ ಈ ಮಸ್ತ್ ಜನ ಇತ್ತುಂಡ ಗೊತ್ತಾಪುಜಿ ಲೈವ್ ಪೋಯಿನ ಟೈಮ್ ಪೋಯಿನ ಗೊತ್ತಾಪುಜಿ ಬಕ ಕಾಣಿದ ಪುಟ್ಟ ಯಾನವರ ಮಧ್ಯಾಹ್ನ ಲೈವ್ ಮಲ್ಪೈತೆ ಅಪ್ಪಗ ಯಾನ್ ಕೆಲವೇನ ಟೈಮ್ ಉಳ್ಳದೆ ಗಿರಿಜಾ ಸಿಸ್ ಬಕ ಗೀತಾ ಸಿಸ್ ಪುರ ಯಾನ್ ಕಾಣೆ ಲೈವ್ ಅಕುಲ್ ಬರ್ಪೀರ್ ಸಪೋರ್ಟ್ ಮಲ್ಪೇರೆ ಮಧ್ಯಾಹ್ನ ಅಕಲ ಲೈವ್ ಲೋಪುಡು ಅಂಚ ಸಪೋರ್ಟ್ ಮಲ್ಪೇರೆ ಆಪುಜಿ ಆದಿ ಶಾಂತ ಸಿಸ್ ಅರೆಗಿಲ ಬಾಯಂಗ ಉಂಟು ಜೋಡಿ ಶಾಂತ ಸಿಸ್ ಪೂರಾ ಜೋಕ್ಲೆಲತೆ ಅಮ್ಮಯಿ ಈ ಬರ್ಸ ಬತ್ತದುಂಡತೆ ಪೂರಾ ಜೋಕ್ಲೆತೆ ಹೊರ ಬರ್ಸ ಹೊರ ದುಂಬು ಎಂಕಲ ತರನೇ ಬೇನೆಪಿನಿ ಶಾಂತ ಸಿಸ್ ತೆಲ್ತೊಂದುಲ್ಲೇರು ಅಂದು ನಿಜಿನ ಬೋರಿಂಗ್ ಸತ್ಯ ಅಂದು ಸಿಸ್ ಪನದುಲ್ಲೇರು ಇತ್ತೆ 4 ಜನ ಉಲ್ಲೇರು ನಮ್ಮ 2 ಜನ ಪಾತಿರೊಂದುಲ್ಲೈ 5 ಜನ ಉಲ್ಲೇರು ನಮ್ಮ 2 ಜನ ಪಾತಿರ್ಲು ಮುಜ್ಜನ ಯಾನ್ ಈರು ಶಾಂತ ಸಿಸ್ ಬಕ ನವೀನ್ ಬ್ರೋ ಶಾಂತ ಸಿಸ್ ಯಾನ್ ನಮ್ಮ ಮುಜೆ ಜನ ಪಾತಿರೋದಿಲ್ಲ 5 ಜನ ತೋಚ್ಪ ಒಂದು ಅದೇ ಏರ ಪಾತಿರು ಜೀರ್ ಮಾರೆ ನಮ್ಮ ಪಾತಿರ ಕೇನು ಮಾತ್ರ ಅಕ್ಕಳು 4 ಮೆಸೇಜ್ ಪಾಡಿ ಡೇತ್ ಎಡ್ಡೆತ್ತನು ಒಬ್ಬ ಎನ್ನದ ಆಲಿಂಚಿ ನವೀನ್ ಬ್ರೋ ಒಂಜರ ಸರಾಯಿನಿ ಖಾಲಿ ಎನ್ನಲ್ಲ ಒಂದಿಚ್ಚತೆ ವೈರಲ್ ಇಜ್ಜತೆ ಮುರನಿ 1 ವಾರ ಮಾತ್ರ ವೈರಲ್ ಇತ್ತನು 1 ವಾರ ವೈರಲ್ಡ್ ಉಳ್ಳತೆ ಎನ್ಮನದು ಎಡಿತ್ತೇನ್ 1 ವಾರ ವೈರಲ್ಡ್ ಸಾರತ 300 ಆತನ ಇಂಕ್ ಖಾಲಿ 1 ವಾರ ವೈರಲ್ಡ್ ಆಂಡ 5 ಪಕ್ಕ ವೈರಲ್ ಕೊಡ್ಜತೆ ಆಪುಡು ಅಂದಂದಿ ಐಕೆ ಒಂದೆಂತೆ ಮಲ್ಪುಡು ಒಂದೆಂತೆ ಆಡ ಆಪುಡತೆ ಹೊರಾರ ಒಂದುಲ ದಿಯರ್ ಆಪುಜಿ ಮಾರೆ ಪ್ಲೇ ಲಿಸ್ಟ್ ಪೂರ ದಿಯರಿನೇ ಆಪುಜಿ ಹೊರಾರ ಬಂಗ ಆಪುಡು ಇದು ಕೋಡೆ ದಾಲೆಜ್ಜಿ ಪ್ಲೇ ಲಿಸ್ಟ್ ಲೆಜ್ಜಿ ಆಂದಿತ್ತಿಜಿ ಕೋಡೆ ಬಂಬೆಗ್ ಬಾಲೆಗ್ ಜ್ವರ ಆತೆ ಅಂಚ ಕಾಣೆನೆ ಮರ್ದು ಪೋದಿತ್ತೆ ಅವೇ ಬೇಲೆ ಬಕ್ಕ ಎಂಕಲ್ಲ ಇಲ್ಲದ ಕೈತಳ್ಳು ಒಂಜಿ ಆಕ್ಸಿಡೆಂಟ್ ಆದ ಡೆತ್ ಆಯ್ನತೆ ಅಂಚ ಅವೇ ಮಂಡೆ ಬೆಚ್ಚಡಿತ್ತಾಯಿ ಮಕ್ಕ ಬೈಯಡ್ ಒಂಜಿ ಫಂಕ್ಷನ್ ಪೋಯ ಅಂಚ ದಾಲೆಜ್ಜಿ ಲೈವ್ ಲೆಜ್ಜಿ ದಾಲೆಜ್ಜಿ ಓ ಅಂದೆ ಬಂದುಲ್ಲೆ ರೇಷ್ಮಾ ಸಿಸ್ನ ಎಡ್ಡೆ ವೈರಲ್ ಅಂದಂದ ಅರ್ನ ಎಡ್ಡೆ ವೈರಲ್ ಅರತೆ ನನ್ನ ಇವರ್ಡು ಆಪುಣ ಅಂದಿಯೇ ಇವರ್ಡು ಮೋನ ಆಪುಣ ಅಂದ ಔಟಿಂಗ್ ಕಾರ್ನ ಪಿದೈಡೆ ಓರು
और रेशमा सिस्ना एड्डे वैरल दादी नवीन ब्रो ಎಂಕ ಅರ್ಥ ಆಯ್ಜಿ ಪಿದೈಡೆ ಆರು ಹರ್ನಡೆ ಅರ್ನಡೆ ಅರ್ನಡು ಪಿದೈಡ್ ಇಪ್ಪ ಎದುರುಂಡತೆ మెయిన్ ఉంది దాలెజ్జి ఐటు ఫుల్లు లో ఆతడు ಐಟು ತಾಳ ತಚ್ಪೋಜಿ ಅನ್ನ ಫುಲ್ಲು ಕಮ್ಮಿ ಕಮ್ಮಿ ಆವಂದಿ ಉಂಡು ಅವು ದಾಯ ಎಂದು ಗೊತ್ತಾಪುಜಿ ಈರ್ನ ಪೂರ ಐಟ್ಲನ್ ಇಟ್ಲ ಒಂಜೆಲ ಕೊಂಡೆ ನವೀನ್ ಬ್ರೋ ಪಿದ ಇಡ್ಲ ಬಕ್ಕ ಆರ್ನದ ಇಟ್ಲ ಒಂಜೆಲ ಕೊಂಡೆ ಎನ್ನ ರಡ್ಡೇಟ್ ಒಂಜೆಲಕ್ಕ ಇಜ್ಜಿ ರಡ್ಡೇಟ್ಲ ಒಂಜೆಲಕ್ಕ ಬರೋಡ್ಗೆನೆ ಎಂಕಲ ಐತ ವಿಷಯ ದಾದಂದು ಗೊತ್ತುಜ್ಜಿ ಎಂಕ್ ಪಿದ ಇಡ್ದ ಆಲ ತಚ್ಪೋಜಿ ಫಸ್ಟ್ ಮೇಯ್ನ್ ಒಂದಿಟ್ಟುಂಡತೆ ಐಟ್ ಪೂರ ಲೆಸ್ ಆವನುಂಡು ಪೂರ ಕಮ್ಮಿ 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 ಆವಂದು ಪೋನುಂಡು ಒಂದೇಟು ಮಾತ್ರ ಅರ್ನದೇಟು ಮಾತ್ರ ಸರಿ ತೋಚ್ಪೋನು ಎಂಕ್ ದಾಲ ಐಡಿಯಾ ಇಜ್ಜೈತ ಆಯ್ತುಲ ರಡ್ಡೇಟ್ಲ ಒಂಜೆಲ ಕಾವಡೆ ಮತ್ತೆ ಒಂದಕ್ಕೆ ಮೋನೋಗೆ ಅಪ್ಲೈ ಮಲ್ಪೋತೆ ಅಪ್ಪಗ ರಡ್ಡೇಟ್ಲ ಒಂಜೆಲ ಕಾವಡೆ ಕೇನು ಯಾನು ಥ್ಯಾಂಕ್ ಯು ಕೇರಳ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೇರಳ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂತೇಳಿ ಓಕೆ ಬಾಯ್ ಕೇರಳ ಸಿಸ್ ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಬರಲಿಕ್ಕೆ ಆಗಲಿಲ್ಲ ನಿಮ್ಮ ಲೈವ್ಗೆ ನಾಳೆ ಬರ್ತೇನೆ ಆಯ್ತಾ ಹಾಯ್ ಪರಂದಲ್ಲಿ ನವೀನ್ ಬ್ರೋ ಈರ್ನ ಇತ್ತ ನಮಕುಂಡತೆ ಅವು ಉಲ ಪಿದೈದೆ ಇಟ್ಲ ಅರ್ನದೆ ಇಟ್ಲ ಒಂಜೆಲ ಕೊಪ್ಪೊಡೆ ಎನ್ನೈಟ್ ಐಟ್ ಕಮ್ಮಿ ಆವೊಂದುಂಡಿ ಥ್ಯಾಂಕ್ ಯು ಒಂಜಿಟ್ ಕಮ್ಮಿ ಆವೊಂದುಂಡು ಎನ್ನ ಫಸ್ಟ್ ನಮ್ಮ ಮೇಯ್ನ್ ಓಪನ್ ಅಲ್ಪತ್ತೆ ವೈಚಿ ಸ್ಟುಡಿಯೋಡು ಐಟ್ ಉಪ್ಪಡತೆ ವಾಚರ್ ಅವು ಕಡಿಮೆ ಆವೊಂದುಂಡು ಐಟ್ಲ ಒಂಜೆಲ ಕೊಪ್ಪೊಡೆ ನಮಕ್ ಮೋನಾನಾಗ ಅರ್ನದೆ ಇಂಪಾರ್ಟೆಂಟ್ ಓಕೆ ಐಟ್ ಲೆಸ್ ಆವೊಂದುಂಡು ಐಟ್ ಮಸ್ತ್ ಪಿರ ಉಳ್ಳೆ ಕಾಲುವಾಸಿ ಮಾತ್ರ ತೋಜವನು ಐಟು ಅರ್ನದೆ ಇಂಪಾರ್ಟೆಂಟ್ ಓಕೆ ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಾಂತಿ ಥ್ಯಾಂಕ್ ಯು ಸೋ ಮಚ್ ಅರ್ನ 4,000 ಆಂಡ ಇಜ್ಜಿ ಅರ್ನವೇ ಒಂಜಿ ಸಾರದ ಏನದು ಒಂಜೆರ ಸಾರ ಅರ್ನದೇಟೆ ಒಂಜೆರ ಸಾರ ಮಾಕ ಐಟ್ ದಾಲೆ ಜೈಟ್ 500 ತಚ್ಪೋನುಂಡಿ ಖಾಲಿ 500 ತಚ್ಪೋಣ ಐಟು ಅರ್ನದೇಟು ಮಾತ್ರ ಒಂಜೆರ ಸಾರ ತಚ್ಪೋನು ಅವೇ 4 ಸಾರ ಅವಳು 5 ಪಕ್ಕ ಅಪ್ಲೈ ಮಾಡ್ಬಾರ ಅದೇ ಕೆಲವೇರು ಪನ್ಪೇರು 3 ಸಾರ ಹಣಗೆ ಅಪ್ಲೈ ಮಲ್ತಂಡೆ ಎಡ್ಡೆಗೆ ಆಫ್ ಮೋನ ಮಲ್ತ ಬುಂಡ ಪಕ್ಕ ಲೆಸ್ ಆಪುಜಿಗೆ ಆಫ್ ಮೋನ ಪಕ್ಕ ನಾವು ಕೊಂಜೆ ಸಾರ ಮಲ್ಪೇರು ಉಪ್ಪುಂಡು ಪನ್ಪೇರು ಕೆಲವೇರು ಅಂದೆ ಆಫ್ ಮೋನ ಮಲ್ತ ಬುಂಡ ಎಡ್ಡೆ ಪನ್ಪೇರು ಇಂಕ ಪಕ್ಕ ಗೊತ್ತು ಇಂಕ ದಾಲ ಐಡಿಯಾ ಇಜ್ಜಿ ನಮ್ಮದೆಲ್ಲ ಆತ ಜೊತೆ ನಲ್ಲ ಟೈಮ್ ಉಂಡಿ ಇಂಕಲ್ಲ ನಾನಾಗ ನಲ್ಲ 2 ವರ್ಷ 1 ವರ್ಷ ಪೂಪುಣ ಅಂದು ಎನ್ನೈತೆ ಜನವರಿಡು ಆಪುಂಡು ವರ್ಷ ಈರ ಸೆಪ್ಟೆಂಬರ್ ಅಡತಿ ಅಂದು ರಕ್ಷಸಿಸ್ ಪಂಡೇರು ಆಫ್ ಮೋನ ಒಂದು ಅಂದಂದ ಆ ರಾಣಿಗೆನೆ ಶಾಂತಸಿಸ್ ರಕ್ಷಸಿಸ್ನ ಆಫ್ ಮೋನ ಆಣಿಗೆನಾ ಅವೇ ಗೊತ್ತುಜ್ಜಿ ಯಾನ್ ಅರಡಕ್ಕೇನ್ವೆ ಯಾನ್ ಆನಾಗ ಅರಡಕ್ಕೇನ್ವೆ ಅನ್ನದ ಈರ್ 3 ಸಾರ ಚೂರು ಕರಿನಾಗ 3 ಸಾರ ತಿರ್ನೋದು 3 ಸಾರ 300 ಆನಾಗ ಈರ್ ಕೇಳ್ನೆ ಆಡ ವರ್ಷದ ದಾಲ ಪೊಡಿಗೆ ಜತೆ ಅವು ಕೇಳ್ನೆ ಆಫ್ ಮೋನ ಮಲ್ತಂಡೆ ದಯಪಡ ನಮಕ್ ಬಕ್ಕವು ಒಂದು ಮಾಡ್ಬ ದಾಲಾಗ ಮಿಸ್ಟೇಕ್ ಇತ್ತಂದಾಗೆ 1 ವಾರ ಟೈಮ್ 1 ತಿಂಗಳು ಟೈಮ್ ತಿಕ್ಕೊಂಡ್ಗೆ ಕೂಡ ರೀ ಅಪ್ಲೈ ಮಲ್ಪರೆ ಅಂಚ ಪನ್ಪೇರ ಕುಲು ಕೆಲವರು ಪನ್ಪೇರು ಆಫ್ ಮೋನ ಮಲ್ತಂಡನೆ ಎಡ್ಡೆಗೆ ಬಕ್ಕ ನಮಕ್ ಒಂತೆ ಲೆಸ್ ಆಪುಜಿಗೆ ಅವು ಆಫ್ ಮೋನ ಮಲ್ತ ನಿಜನ ಲೆಸ್ ಆವೊಂದು ಪೋಂಡ ಅವು ಬಂಗ ಆಪುಂಡ್ಗೆ ಬಕ್ಕ ನಮ್ಮ ಒಲ್ಲ ಅರ್ಧೊಡ್ ಲೈವ್ ಮಲ್ಪಡ ಬುಡಿಯಡ ಅತ್ತು ವಿಡಿಯೋ ಪಂಡ ಬುಡ್ಡ ಪುರ ಲೆಸ್ ಆಪುಂಡ್ಗೆ ಈಗೋಸ್ಕರ ಕುಲು ಆಫ್ ಮೋನ ಮಲ್ಪುಂಡು ಪನ್ಪೇರು ಈರ್ ಕೇಂದ್ರ ತುಲೆ ಅಪ್ಪಗ ಈರ್ನ ಫಸ್ಟ್ ಆಪುಂಡು ಎಂಕ್ಲೇರ್ ತುಂಬ ಈರ್ನ ಆಪುಂಡು ಅಪ್ಪಗ ಈಗ ಗೊತ್ತಾಪುಂಡು ದಾದಂದು ಪಲ್ಲೆ ಎಂಕ್ಲೆಗ್ ಅವೇ ನವೀನ್ರು ನಮ್ಮ ಇನ್ನಿಟ್ದಲ್ಲ ಮಿಸ್ಟೇಕ್ ಉಪ್ಪಂದು ಇರು ಓನ್ ವಾಯ್ಸ್ ಪಾಡ್ನತೆ ಎನ್ನೆಟ್ ಕೆಲವು ಶಾರ್ಟ್ ಪುರ ಅಂತ ಪಂಡ ಎಂದೆ ಕೆಲವರಿಗೆ ಇಂಚಾಪುಣ ನಮ್ಮ ಬೇದ ಕಾಲ ಪಾಡಿ ಅಂಚಾಪುಂಡು ನಮ್ಮನೆ ವೀಡಿಯೋ ಜೊತೆ ಪಾಡ್ನು ಶಾರ್ಟ್ ಪುರ ಅಣ್ಣ ಅಂಚಾಪುಂಡು
ಶಾರ್ಟೆಡ್ ಪುರ ವೀಡಿಯೋಡ್ ಪುರ ಏನು ಒಂದೇ ಪಾಡ್ದೆ ಕೆಲವೆಟ್ಟು ವೀಡಿಯೋ ಭಜನೆದ ಪುರ ಪಾಡ್ದೆ ದೇವಸ್ಥಾನ ಪೋಪಿನ ಇತ್ತು ರೆಕಾರ್ಡಿಂಗ್ ಅಂತದ್ದು ಅಂಚೆ ಪುರ ಅವು ಪುರ ತೂಗೋಡ ಹಾಪುಂಗೆ ಅವು ಪದ್ಯ ಪುರ ಇತ್ತನೆ ಕೆಲವು ನಮ್ಮ ಉಂದಾನಗ ಬಂಗ ಹಾಪುಂಗೆ ಮೋನೋನ ಪನ್ಪೇರಂಚ ವಾಯ್ಸ್ ಇತ್ತಲ್ಲ ನೋ ಪ್ರಾಬ್ಲಮ್ಗೆ ದಾಲ ಟೆನ್ಷನ್ ಇಜ್ಜಿ ಪನ್ಪೇರು ಹೊರ ನಮ್ಮ ಪೂರ ಎಡ್ಡೆ ಇತ್ತನಲ್ಲ ಅಕ್ಕಲು ರಿವ್ಯೂಸ್ ಬಂದು ಕೊರ್ಪೇರಿಗೆ ಅಪ್ಪ ಕೂಡ ನಮ್ಮ ಅಪೀಲ್ ಮಲ್ಪೊಡ್ಗೆ ಇದು ನಮ್ಮ ಎಡ್ಡೆಲ್ಲ ಕೊಡ್ದು ಮಲ್ಪೋನ ಎಡ್ಡೆ ತೋಜು ಅತಿ ನಮ್ಮ ಒಂದು 3 ಸರ ಆಯ್ಬಕ್ಕ ಗೊತ್ತಿತ್ತಿನ ಕಲ್ಲ ಒಂಜಿ ಪಂಡದು ಅಪ್ಲೈ ಮಲ್ಪೋನ ಎಡ್ಡೆ ಅಂಚ ಪನ್ಪೇರಿಂಕ್ ಮೊಜಿ ಸಾರ ನನಗ ಅಂದು ಮೇರು ನಮಿಸಿಸ್ ಮಲ್ತೇರತೆ ಆಫ್ಮೋನು ಮೊಜಿ ಸಾರಾಗ ಆಫ್ಮೋನು ಮಲ್ತೇರಾರು ಮತ್ತೆ ಫುಲ್ ಆಂಡ ಗೊತ್ತು ಆಫ್ ಅನ್ಪಣ ಇತ್ತೆ ಮಾಡಿ ಆಫ್ ಆಣದು ಇಜ್ಜಿ ಲೆಸ್ ಎಂಚ ಆಪುಂಡು ಗೊತ್ತುಂಡೆ ಅವು ಮುನ್ನೂತೈದು ದಿನಟ ಖಾಲಿ ಕ್ಯಾಲ್ಕುಲೇಷನ್ ವಿಂಡೋಸು ಡೈಲಿ ಒಂಚಿತೆ ಲೆಸ್ ಆಪುಂಡು ನ್ಯೂ ಡೇ ಆ್ಯಡ್ ಆಪುಂಡು ಅಂದೆ ಓಕೆ 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 ಅಂಚೆ ಕೆಲವರು ಒಂಜಿ ಪರ್ಪೆಡ್ತೆ ಅಂಚೆ ಒಂತೆ ಪೋಡಿಗೆ ಆಪುಂಡು ಪಕ್ಕ ನಮ್ಮ ಈತ್ ಮಲ್ತದಲ್ಲ ಮುಂದಿಜಿ ರೌಲ ಬಂಗ ಆಪುಂಡು ಹಿಂಗೆ ಮೊರನೆಂಜಿ ಮಧ್ಯಾಹ್ನ ಬಕ್ಕ ಮಲ್ತೈತೆ ನವೀನ್ರು ಒಂಜಿ ಆಜಿಲುದು ವ್ಯೂಸ್ ಆತನ ಮುರಣಿ ಒಂಜಿ ಮಧ್ಯಾಹ್ನ ಬಕ್ಕ ಮಲ್ತಿನ ಇತ್ತೆ ಒಂಜಿ ಕಾಂಡೆ ಒಂಜಿ ವರ್ಬ ಲೈಕ್ ಎಲ್ಲ ಬಾರಿ ಬಂಗಾನೆ ಕಾಂಡೆ ಪೇಸ್ಟ್ ಹಚ್ ಪಣ ಒಂಚೂರು ಅಲ್ಲೊಂದು ಹಾಕೊಂಡು ಪೇಸ್ಟ್ ಹಚ್ ಪೈಜಿರಲ್ಲತ್ತಿ ದಾಲಿಜ್ಜಿ ಜನನೇ ಇಜ್ಜಿ ಏನೈತಿ ನಾನು ಕಾಣೆ ಮಲ್ಪುಣ ಒಂದು ಲೈವ್ ಮಲ್ಪುಣ ಬುಡಿಯತೆ ಅವ ಅಂಚೆ ನಿತ್ ನನ್ನ ಕ್ಯಾಟ್ರಿಂಗ್ದು ಪುರ ಸ್ಟಾರ್ಟ್ ಆನ ಕಾಣೆ ಮಲ್ಪೇರ್ನೆ ಅಪ್ಪುಜಿ ಲೈವ್ ನಾನು ಒಂಜೇ ಪುರ್ತ ಹಾಪುಣ ಹಿಂಗೆ ಮಲ್ಪೇರೆ ಒಂಜಿ ರಡ್ಡರಿಕ್ ಇಜಿನ ಬೈಯಡ್ ನಾಲರಿಕ್ ಅಂಚ ಹಾಪು ಪಂದು ತೋಜುಂಡು ಇಜ್ಜಿ ಬೇತೆ ಏರ್ನಲ್ಲ ಕಾಂಟ್ಯಾಕ್ಟ್ ಕಾಪಿ ಮಲ್ತಿನ ಆಂಡ್ ಅಂದಂದು ಕಂಟೆಂಟ್ ಕಾಪಿ ಮಲ್ತಿನ ಆಂಡ್ ಅಂದಂದು ಅವೇ ನಾನು ಅಪ್ಪಗೊಂಡತೆ ಇಂಕ ಬಿಗ್ ಬಾ ಏನ ಫಸ್ಟ್ ಚಾನಲ್ ಪೋಯಿನತೆ ಬಿಗ್ ಬಾಸ್ ತ ಪಾಡ್ದಿನಿ ನಾನು ಬಿಗ್ ಬಾಸ್ ತ ಪಂಡ ಅದಾದ ಪಂಡ ಒಂದೇಟು ಬಿಗ್ ಬಾಸ್ ತಕಲ ಎಂತ ಪಾಡ್ದಿನತ್ತು ಬೇತೆ ಕಲ ಪಾಡ್ದಿನತ್ತು ನಮ್ಮ ಟಿ ವಿಡ್ ಬರ್ಪಡತೆ ಅವೇನು ವೀಡಿಯೋ ಮಲ್ದಿನಿ ನಾನು ಟಿ ವಿಡ್ ಬರ್ಪಿನ ವೀಡಿಯೋ ಮಲ್ದಿನಿ ಅವೇನು ಪಾಡ್ದಿನಿ ನಾನು ಬಿಗ್ ಬಾಸ್ ತ ಅವಂಚಾಯಿನಿ ಲೈವ್ಡ್ ಚಾಟ್ ಪಕ್ಕ ಆಟ ಕಡಪುಳ್ಳ ಲೈವ್ಡ್ ಚಾಟ್ ಪಕ್ಕ ಆರ್ಟ್ ಕಡಪುರೊಂದಿ ಉಪ್ಪೊಡು ಮೂಲೇರು ಆರ್ಟ್ ಕೊರ್ಪೆರು ಇಂಕೇರ್ಲ ಇಂಕ ಆರ್ಟ್ ಕೊರ್ನೆಲ್ಲ ಬರ್ಪಜಿ ಮುರಣಿಯರ ಪಂಡಿ ಆರ್ಟ್ ಕೊರೊಂದುಲ್ಲೆ ಅಂದು ಇಂಕ ಬರ್ಪಿನಿ ಇಜ್ಜಿ ಅದು ಆಯ್ದು ಗೊತ್ತಿಜ್ಜಿ ಆರ್ಟ್ ಕೊರ್ನೆಲ್ಲ ಬರ್ಪಜಿ ಇಂಕ ಶೋ ಆಪಜಿ ಆರ್ಟ್ ಕೊರ್ನೆಲ್ಲ ಅಪ್ಪಣ್ಣ WH ಜಾಸ್ತಿ ಆಪುಣ ಅಂದಂದು ಮೆಸೇಜ್ ಕಮೆಂಟ್ ಮಲ್ಲ ಕೆಲವು ದುಮ್ಮು ಪುರ ಪನದಿತ್ತೀರಿ ಮಲ್ಲ ಮಲ್ಲ ಕಮೆಂಟ್ ಪಾಡ್ರೆ ಬಲ್ಲಿಗೆ ಚಾಟ್ ರೇಟ್ ಬರ್ಪುಜಿ ಇಟ್ಟು ಪನದಿತ್ತೀರಿ ಹಣ ಇತ್ತೆ ಉಂಡದ ಅದು ಗೊತ್ತಿಲ್ಲ ಇತ್ತೆ ಪಂಡ್ಪಿನ ಮಲ್ಲ ಮಲ್ಲ ಕಮೆಂಟ್ ಪಾಡ್ಲೆ ನಿಕ್ಕುಲು ಸಪೋರ್ಟ್ ಮೆಸೇಜ್ ಪಾಡ್ಲೆ ಮಲ್ಲ ಮಲ್ಲ ಅಪ್ಪಗೆ ಚಾಟ್ ರೇಟ್ ಬರ್ಪುಡು ಎಡ್ಡೆ ಬರ್ಪುಡು ಅಪ್ಪಗೆ WH ಎಡ್ಡೆ ತಿಕ್ಕೊಂಡು ಬನ್ಪೇರು ಜಾಸ್ತಿ ಮಾತ್ರ ಆಪುಜಿ ಎಂಗೇಜ್ ಜಾಸ್ತಿ ಪಡ ನನ್ನ ವ್ಯೂಸ್ ಜಾಸ್ತಿ ಅಂದಂದು ಎಂಗೇಜ್ ಜಾಸ್ತಿ ಪಡ ನನ್ನ ತೂಂದೆ ಪೊಡು ಎಲ್ಲ ಬತ್ತದ ತೂಂದೆ ಪೊಡತೆ ಅಂಚೊಪ್ಪೊಡು ಸಂತೋಷ್ ಬರ್ತಾರೆ ಹಾಯ್ ಸಂತೋಷ್ ವೆಲ್ಕಮ್ ಚಾಪಯ್ಯಲ್ಲ ಸಂತೋಷು ದಾದಿ ಸ್ಪೆಷಲ್ ಏನಿ ತಿಂದರೆ ಇರಿಗೆ ದಾದಿ ಚಾಕ ಹೆಂಗೆ ಮೂಡಿ ಶಾಂತ ಸಿಸ್ ವಂಡರ್ಫುಲ್ ಅದು ಸಪೋರ್ಟಿಂಗ್ ರೂಲ್ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಗುವ ನಯನ ಮಧುರ ಮೌನ ಬಿಡಿವ ಹೃದಯ ಹಿರಿ ಮಾತೇಕೆ ಹೊಸ ಭಾಷೆ ಇದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ಶಾಂತಿಗೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಸಂತೋಷ್ ಅವರು ದೋಸೆ ಅಂತ ಹೇಳ್ತಾ ಇದ್ದಾರೆ ದೋಸೆ ಬಾಕಿ ಎಂಚೋಳ್ಳೋರು ಸಂತೋಷ್ ಬ್ರೋ ಲೈಕ್ ಕೊಡ್ತೀರ ಒಂಜಿ ಲೈಕ್ ಕೊರ್ಲಿ ಶಾಂತಕ್ಕೆ ಸೋ ಗುಡ್ ಆರ್ಟ್ ಅಂದಂದು ಶಾಂತಕ ಮಸ್ತ್ ಹೆಲ್ಪ್ ಮಲ್ಪೇರು ಮಾತಿರಿಗ್ಲ ಅದೇ ಅರೆಗ್ಲ ಇಷ್ಟೊಂದು ಒಂದು
ಒಂದು ಚಾನಲ್ ಮಲ್ಪರೆ ಅಣ್ಣ ನಮಗೆ ಸಪೋರ್ಟ್ ಬೋಡು ಆತೆ ಆರ್ನಲ್ ಆಯ್ನಾತ್ ಬೇಗ ಒಂದು ಚಾನಲ್ ಆವಡ್ ಅತಿ ನವೀನ್ ಬ್ರೋ ಸ್ಕಿಪ್ ಮಾಡೆ ಇರಿಗೆ ದಾದಿ ಚಾಕ್ ಅವೇ ಎಂಕ್ ಮೂಡೆ ಚಾಕ್ ಮೂಡೆ ಬೇತೆಂಡ ವ್ಯೂಸ್ ಜಾಸ್ತಿ ಮಂತೇರ್ಡ ಆಪುಜಿ ಎಂಗೇಜ್ ಜಾಸ್ತಿ ಬೋಡು ಅವು ಪನ್ಯತೀರ್ ಅವು ಬಕ ಚಾಕ್ ದಾದೆ ಅವು ಒಂಜಿ ಚಾಕ್ ಎಂಕ್ ಮೂಡೆಲ್ಲ ಸಾಂಬಾರ್ಲ ಪೋರ್ರೆ ಸಲ ಉಂಡು ಯಾನಿನಿ ಇಂದೋದಿ ಸೋಮವಾರ ತಿನ್ಪುಜಿ ಶಾಂತಕ ಈಸ್ ಸೋ ಗುಡ್ ಆರ್ಟ್ ಅವು ಅತೆ ಅವು ಓದಿಯ ಥ್ಯಾಂಕ್ ಯು ನವೀನ್ ಬ್ರೋ ಪರಂದುಲ್ಲೇರು ಕೊಡ್ದ ಆತುಂಡು ದಾದೆ ಕೊಡ್ದ ಆತುಂಡು ಸಂತೋಷ್ ಬ್ರೋ ದಾದೆ ಕೊರಿಯರ್ ಮಲ್ಪು ಲೆಕ್ಕ ಅಂದಂದ ಅವೇ ಪನ್ಪಿನಿ ಮಲ್ಪುಲೇಂದು ನಮ್ಮ ಒಟ್ಟಿಗೆ ಲೈವ್ಗೂ ಮಲ್ಪೊಲಿ ಪನೊಂದುಲ್ಲೇರು ಅಂದಂದ ಲೈವ್ ಮಲ್ಪೊಲಿ ಒಟ್ಟಿಗೆ ಎಂಕವ ಎಂಕ್ ಟೈಮ್ ತಿಕ್ಕೋಜಿ ಐತಾರ ನನ್ನ ಸೀಸನ್ ಅತೆ ಕ್ಯಾಟ್ರಿಂಗ್ ದ ನನ್ನ ಬಿಸಿ ಐತಾರ ದಪ್ಪಗ ಎಂಕಿನ ಕೋಡೆಲ ಇರ ಲೈವ್ ಬರ್ರೆ ಆಯ್ಜಿ ನಾವಿನ್ರು ಕೋಡೆಂಗಲ ಕೊಂಚಿ ಆಕ್ಸಿಡೆಂಟ್ ಆದ ಡೆತ್ ಆಯ್ನತೆ ಇಲ್ಲದ ಕೈತಲೆ ಅಂಚ ಪೂರ ಅವು ಬೇಜಾಡಿತ್ತ ಬಕೆನ್ನ ಮಗ ಕೋಡೆ ಜ್ವರ ಅಂಚ ಮರ್ದು ಪೋದಿತ್ತ ಕಾಣೆ 7 ಗಂಟೆ ಇಲ್ಲ ಕೊಂದೆ ಮರ್ದಗ್ ಬಿದಡ್ದ ಆತು ಜೋರ್ ಜ್ವರ ಕುಂಬರ್ನು ಜ್ವರ ಬತ್ತಿ ಕೂಡ್ಲೆ ಕುಂಬರ್ನ ಬಾಲೆ ಅಂಚ ಆಯ್ತ ಅವು ಆಂಡ್ ಅಂಚ ಮಸ್ತ್ ಉಂದೇಟಿತ್ತ ಬಕ ಬೈಯಡೊಂಜಿ ಫಂಕ್ಷನ್ ಪೋರೆತ್ತಂಡ ಅಂಚ ಬರ್ರೇನೆ ಆಯ್ಜಿ ಲೈವ್ಗೆ ಬೈಯಗ್ಲ ಬರ್ರೆ ಆಯ್ಜಿ ಲೈವ್ಗೆ ಸಾರಿ ಅವೇ ಎಕ್ಸ್ ಚಾನ್ಸಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಅಲ್ಲಿದೆ ಥ್ಯಾಂಕ್ ಯು ಓಕೆ ಓ ಅಂದೆ ಓಕೆ ಪನದುಲ್ಲೆ ಅರೆ ಗಿಷ್ಟೇಜಿ ನವೀನ್ ಬ್ರೋ ಪನದುಲ್ಲೇರು ರಾಜೇಶ್ ಶೆಟ್ಟಿಗಾರ್ ಅವ್ರು ಬಂದರು ಹಾಯ್ ರಾಜೇಶ್ ಅವರೇ ವೆಲ್ಕಮ್ ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ ರಾಜೇಶ್ ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಸಂತೋಷ್ ಲೈಕ್ ಕೊರ್ತು ಜರ ಅಂದತೆ ಲೈಕ್ ಪತ್ತೆ ತೋಜುಂಡು ಗುಡ್ ಮಾರ್ನಿಂಗ್ ಪನದುಲ್ಲೇರು ರಾಜೇಶ್ ಅವರೇ ಗುಡ್ ಮಾರ್ನಿಂಗ್ ದಾದ ತಿಂಡಿ ತಿನ್ನಿಯಾರು ಎಂತ ತಿಂಡಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರೇ ತಿಂಡಿ ಅಂತ ತಿಂದ್ರಿ ಶಾಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ರಾಜೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕೋರಿಲುಂಬೆರೆ ಜನ ಬೋಡೆ ಕೋರಿಲುಂಬೆರೆ ಜನ ಉಂಡು ಇರು ದುಬೈರ್ದು ಬರ್ಪಾರ ಇದು ಇರು ಕೋರಿಲುಂಬೆರೆ ದುಬೈರ್ದು ಬರ್ಪಾರೆ ರಾಜೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ರಾಜೇಶ್ ಶೆಟ್ಟಿಗಾರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಾಂಡೆ ಇಜ್ಜಾಂಡ್ ಲೈವ್ ಸಿಸ್ಸಾರ್ನ ಕಾಂಡೆ ಇತ್ತಿಜಾ ನೋ ಪ್ರಾಬ್ಲಮ್ಸ್ ಇಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓಕೆ ಹೌದಾದು ಗೊತ್ತನೆ ಕೋಡೆದ ಎಂಕಲ ಬರಿತಾನೆ ಇಲ್ಲಿ ಎನ್ನ ಕ್ಲಾಸ್ಮೇಟ್ ಆಯ್ ಎನ್ನೊಟ್ಟು ಪಂಡ ಎನ್ನೊಂತೆ ಮಲ್ಲ 2 ವರ್ಷ ಪಂಡ ಆಯ್ ಫೀಲ್ ಅದು ಎನ್ನೊಟ್ಟಿಗೆ ಇತ್ತೀನಿ ಕ್ಲಾಸ್ಮೇಟ್ ಆದ್ ಆಯ್ ಪಂಡ ಮುರಣಿ ಬೈಯಗ್ ಬರ್ಸ ಬತ್ತನತಿ ಜೋರು ಬರ್ಸ ಬತ್ತನ ಬಂದು ಆಯ್ ಟ್ಯಾಂಕರ್ ಉಡತೆ ಟ್ಯಾಂಕರ್ ದಾಡಿಟ್ಟು ಪೋದು ಕುಲ್ದೀನಿ ಟ್ಯಾಂಕರ್ ದಾಡಿಟ್ಟು ಪೋದು ಕುಲ್ದೀನ ಟ್ಯಾಂಕ್ ಕತ್ತಲೆತೆ ಟ್ಯಾಂಕರ್ ದಾಯ ಗೊತ್ತುಜ್ಜಿ ಟ್ಯಾಂಕರ್ ಆಯ್ನ ಮಂಡೆದ ಮಿತ್ತೆ ಪೋತೀನಿ ಒಂದೇ ಇಜ್ಜಿ ಇಡೀ ಪೂರ ಚಿಪ್ಪುಡು ಚೂರು ಮಂಡೆನಿ ಇಜ್ಜಿ ಅಂಚ ಕೋಡೆ ಮರಣ ಮಣ್ಣಗ ಅದು ಮಾತ ಕೊಡ್ದು ಓಲು ಎಂಗ್ಲೇನು ತೂಲೆ ಆಯ್ ಮಂತದಿನ ಇಲ್ಲು ಬಿಡ್ದು ಪೋದಿತ್ತೆ ಪಿದ ಇತ್ತೆ ಇಲ್ಲದಿತ್ತುಜೆ ಪಿದ ಹಿಡಿತ್ತೆ ಮುರಣೆಯವರ ಬತ್ತಿತ್ತು ಇಲ್ಲಡ ಬತ್ತಾಗ ಎಂಗಳ ಎಂಗನಲ್ಲಿ ಎತ್ತದು ಪಾತಿರು ಎನ್ನ ಮಿಗ್ದಿನ ಪೂರಲ್ಲಿ ಎತ್ತದು ಪಾತಿರ್ನು ಎಂಗಳ ಪಾತಿರಂದು ಪೋಪುಜೆ ಅಂಚ ಬಾರಿ ಒಂಜಿ ಬೇಜಾರಿಯೇ ಓಲ್ ತಿಕ್ಕಂಡಲ್ಲ ಏತು ದೂರ ಹೊಡಿತಿನಲ್ಲ ಎಂಗ್ಲೆಲ್ಲ ಎಪ್ಪೆರುಂಡು ಎನ್ನ ಮೆಗ್ದಿನಲ್ಲಿ ಎತ್ತದು ಪಾತಿರ್ನು ಪಣ ತುಂಬ ಎಂಗ್ಲು ಎಲ್ಲಿ ಒಪ್ಪನಾಗ ಕುಲಿ ತಗೊಂಡಿತ್ತೀನಿ ಎಂಗ್ಲೇನು ಅಂಚ ಎಂಗ್ಲೇದು ಮಲ್ಲ ಮದುವೆ ಪುರ ಆತಜ್ಜಿ ಅಣ್ಣ ಬಾರಿ ಓಲ್ ತಿಕ್ಕಂಡಲ್ಲ ಅಂಚ ಬಾರಿ ಬೇಜಾರಿ ಎಂಕು ಮುರನಿಜ್ಜಿ ನಿದ್ರೆನಿಜ್ಜಿ ಮುರನ್ ರಾತ್ರಿ ಗೊತ್ತಾಯಿನ ದಿಂಚೊಂಡತೆ ನಿದ್ರೆನಿಜ್ಜಿ ಬುಲೀಪುನೆ ಮಸ್ತ್ ಬೇಜಾರು ಪೇಪರ್ ಪೂರ ಬೈತುಂಡು ದುರ್ಗಾಪ್ರಸಾದ್ ಬರ್ತೀರಿ ಹಾಯ್ ಪನದಲ್ಲೇರು ಹಾಯ್ ದುರ್ಗಾಪ್ರಸಾದ್ ವೆಲ್ಕಮ್ ಶಾಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ ಸಪೋರ್ಟ್ ನಾಟ್ ದ್ಯಾಟ್ ಈಸಿ ಬಿಕಾಸ್ ಆಫ್ ಬಿಸಿ ಲೈಫ್ ಅಂದನ್ ಬಿಸಿ ಲೈಫ್ ఇప్పుడు ಬಂಗನೆ ಅಂತ ಸಪೋರ್ಟ್ ಕೊಟ್ಟು ಮೇಡಮ್ ಥ್ಯಾಂಕ್ ಯು ಶಾಂತದೇಶ್ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಶೆಟ್ಟಿಗಾರ್ ಅಂದಿ ಬರ್ಸ ಉಂಡು ರಾಜೇಶ್ ಅವರು ಬಾಯ್ ಅಂತ ಹೇಳ್ತಾರೆ ಬಾಯ್ ರಾಜೇಶ್ ಅವರೇ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಶಾಂತ
ಕೋಡೆ ಎಲ್ಲ ಬಿಸಿ ಇತ್ತೆ ಬಂದಿದ್ದೆ ದುಬೈದ ಕಾಂಡೆ ಬನದಲ್ಲೇರು ಅಂದೆ ಸಿಸ್ ಅಂದೆ ಮಸ್ತ್ ಬೇಜಾರು ಅವೇ ರಾತ್ರಿ ಇಡೀ ನಿದ್ರೆ ಜವು ಪಣ ಮಂಡೆ ಬೆಚ್ಚ ಅವು ರಾತ್ರಿ 10 ಎನ್ಮರೆ ಕಾತೀನಿ ರಾತ್ರಿ ಮುರಂಡ್ ರಾತ್ರಿ ಎಂಗ್ಲೆ 10 ಗಂಟೆಗೆ ಗೊತ್ತಾಯಿ ನಾವು ಏರು ಬಂದು ಶಾಂತಿ ಸಪೋರ್ಟಿಂಗ್ ದುರ್ಗಾಪ್ರಸಾದ್ ಬೇಜ್ ದಾದಿ ದುರ್ಗಾಪ್ರಸಾದ್ ಚಾಂಡೆ ದಾದೆ ತಿಂಡಿ ಬೇಜಾರು ಮಲ್ಪೊಚ್ಚಿ ನಮಕ್ಕೈ ದಾಲೆಜ್ ಅಂದಿ ದಾಲ ಮೋನೆಲ್ಲ ದಾಲ ತೂವೇರಿ ಇಜ್ಜಿ ಮಾರ್ರೆ ಯಾನ್ ದೂರಡೆ ಒಂದು ತುತಿ ಎಂಕಪ್ಪು ತೂವೇರಿ ನ್ಯಾಪುಜ್ಜಿ ಚಾಂಡೆ ಪಂಗಲ್ ಆಂಡಿ ದುರ್ಗಾಪ್ರಸಾದ್ ಚಾಂಡಿ ಇರ್ನಾಂಡೆ ಶಾಂತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಾಂತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚಾತುಜಿ ಅಕ್ಕ ನನ್ನ ಲಕ್ಕೊಡಿ ಅಲ್ಲ ಅಂದೆ ರಜೆ ನೀನೆ ದುರ್ಗಾಪ್ರಸಾದ್ ರಜೆ ತೋಜೋಡಿನಿ ಅತೆ ರಜೆ ರಜೆ ಮಧ್ಯಾಹ್ನ ಲೈವ್ ಮಲ್ಪೆ ಬಲ್ಲೆ ಮಧ್ಯಾಹ್ನ ರಡ್ಡರಿ ಕಾಂಡ ಲೈವ್ ಮಲ್ಪೆ ಮತ್ತೆ ಸಪೋರ್ಟ್ ಮಲ್ಪಲೆ ರಜೆ ಇತ್ತಂದ ಕಾಲ ನಿನ್ನ ಬೇಡುವೆನು ಕೊಂಚ ಹಿಂದೆ ಸರಿದು ಬಿಡು ಸುಂದರ ಕ್ಷಣಗಳನ್ನು ಮರಳಿಕೊಡು ಇರ್ನ ಚಾಂಡೆ ಬರ್ಕ ಬಂದ್ರೆ ಆಂಡಿ ಎನ್ನ ಚಾಂಡೆ ಎಂಗ್ಲಿ ಮೂಡೆ ಇರೇದಾದೆ ಇರಿಗೆ ನನ್ನ ಅವಳತೆ ಲಕ್ಕದ ಜರ್ಮನತೆ ಮೂಡೆ ಎಂಗ್ಲಿ ಬರ್ಕ ಪನದಲ್ಲೇರು ಓಕೆ ನಾನೇ ಲೈವ್ ಎಂಡ್ ಮಲ್ಪೇವೆ ಒಂಜಿ ಪದ ಪನ್ನಡೆ ಯಾನಿತ ಪದ ಪನ್ನದಿಟ್ಟಿದ್ದಿ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಾಗೆ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಾಸ ಆಹನನು ಮೇಯ ಶ್ರಾವಣ ಮಾಸ ಮಂದಾರ ಮಾಯಾಂಗಿ ಮೊಗದ ಸಾರಂಗಿ ಸೋಕಿದೆ ಮುಂಗುರುಳ ಸೋಗೆ ಎಕ್ಕಸ ಕಮ್ಮ ನೋಡ ಓಕೆ ಪನ್ಕ ದುರ್ಗಾಪ್ರಸಾದ್ ನವೀನ್ ತುಳಸ ಲಾಗ್ ಟುಡೇ ಸಬ್ ಮಲ್ಪ್ಲೆ ಪನದಲ್ಲೇರು ಅನ್ನ ದುರ್ಗಾಪ್ರಸಾದ್ ನವೀನ್ ತುಳು ಲಾಗುಲ್ಲೇರತ್ತೆ ಅರೆಗೊಂಜಿ ಯಾರಲ ತುಳುತಾ ಲೈವ್ ಉಂಡು ಆರು ದುಬೈಡ್ ಉಪ್ಪುನು ಅಂಚ ತುಳುಡಿ ಲೈವ್ ಮಲ್ಪೇರು ರಾತ್ರಿ ಎನ್ಮರೆಗ್ ಲೈವ್ ಆರ್ನ ಅಂಚ ಅರೆಗ್ಲೊಂಜಿ ಸಬ್ ಮಲ್ಪ್ಲೆ ಅವೆ ಒಂಜಿ ಒಂದು ಮಲ್ಪ್ಲೆ ಗಿಫ್ಟ್ ಕೊರ್ಲೆ ಅರೆಗ್ ಮಂದ ಆಸೆ ಇಪ್ಪುಡು ಮಾರೆ ತುಳು ಪದ ಪನ್ಲಿ ತುಳುವ ಓಕೆ ಎಕ್ಕ ಸಕ್ಕಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತೆಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತೆರಿತ್ತೆಲ ಎಕ್ಕ ಸಕ್ಕಲ ಓ ರಾಮ ಓ ಧೂಮ ರಾಮಧೂಮ ಸೋಮ ಅವನು ಏರುವಲ್ಲರಿಯ ಮಲ್ಲ ಬೊಂಡ ಕೆತ್ತದು ಕೊಲ್ಲೆಯ ಮಂಡೆ ನೆಲ್ಕಿ ನೀರು ಕೊಟ್ಟದು ಬೆಂದರು ಕೈಪೊಡು ಕೊಟ್ಟಿ ಚೆನ್ನಯ್ಯ ಎಣ್ಣೆ ಪಾಡ್ದು ಪೊರ್ಲು ಮೀಯೊಡು ಎಕ್ಕ ಸಕ್ಕಲ ಓ ಗಂಗೆ ಓ ಗೌರಿ ಗಂಗೆ ಕಾಳಿ ಬೊಳ್ಳೆ ಇಂಚಿ ಬಲೆದೆ ಚೊಂಬು ಮೊಟ್ಟ ಮಂದ ಪೇರು ಕೊರುಡು ಶಾರದೆ ಓಲು ಎತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು ಬದುಕು ಪನ್ಪಿ ಉಯ್ಯಾಲಿಡು ನಮ ಕುಲ್ಲೆಕ ಎಕ್ಕ
ఎక్క సక్కల అక్క పడదు లెప్పు నకులు బత్తెరిత్తెలా. ಶಾಂತ ಸಿಸ್ಟರ್ ಸಪೋರ್ಟಿಂಗ್ ಗುಳ್ಳೇರು ಥ್ಯಾಂಕ್ ಯು. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಮನಶ್ರೀ ವೆಲ್ಕಮ್. ಟಿಫಿನ್ ಆಗಿದೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮನಶ್ರೀ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮನಶ್ರೀಗೆ. ಶಾಂತ ಸೂಪರ್ ಪಂದಿರು ಥ್ಯಾಂಕ್ ಯು ಅಕ್ಕ ಪಂದಿರು ದುರ್ಗಾ ಪ್ರಸಾದ್. ಓ ರಾಮ ಅಂದಿ ಹೋದುಮಾ ಸೊ ಮೌಲಿ ಏರು ಉಲ್ಲಿರಿ ಅಂದಂದು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಮಧ್ಯಾಹ್ನ ಬರ್ಪೆ 7 ಗಂಟೆ ಪಡಲೆ 2:30 ಗಂಟೆ ಅಂಚಾವೆ 2:30 ಗಂಟೆಗಳ ಬರ್ಪೇನು ಪದ ಇಲ್ಲಡು ಪೂರ ಕೇಂಡೇರಿ ಅಕ್ಕ ಈನ ಪದ ಇಲ್ಲಡು ಪೂರ ಕೇಂಡೇರಿ ಅಕ್ಕ ಅಂದ ತಿಳಿಪೇರ ಅಂದತೆ ರಾಗಕ್ಕೆ ತಿಳಿಪೇರ ಅಂದತೆ ದುರ್ಗಾ ಪ್ರಸಾದ್. ಸೂಪರ್ ವಾಯ್ಸ್ ಅಕ್ಕ ಥ್ಯಾಂಕ್ ಯು ಮಾತಾ ಲಿರಿಕ್ಸ್ ಬರ್ಪಲೆ ಬುಕ್ಕುಳು ಜೋಕುಲೆ ಅಂದಿಯ ಜೋಕುಳು ಓಳು ಬರೆಪಿನಿ ಆನೆ ಬರೀ ಓಡು ಬರೇ ಟೈಮ್ ದಿಕ್ಕು ಜೊತೆ ಈ ಬಿಸಿ ಒಂದು ಬಂದು ಅವು ಬೇಲೆ ಒಂದು ಬೇಲೆ ಅಂಚ ಪುರ ಫೋನ್ ನಂದು ಬಿಸಿ ಒಂದು ಆಪುಣಿ ಬರೇರ ಕುಲ್ನ ಉದಸ್ಸಿನ ಆಪುಣ ಅಂಚ ಸೂಪರ್ಗೆ ರಾಗ ಥ್ಯಾಂಕ್ ಯು ಸೋ ಮಚ್ ಅವೇ ಪಲ್ಲೆ ಮಾತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಪಲ್ಲೆ ಎಣ್ಣೆಲೆ ಕೊಡು ಪದ್ಯಕ್ಕೆ ಎಣ್ಣೆಕ್ ತಪ್ಪಿತ್ತಂಡ ಕ್ಷಮೆ ಇರಲಿ ರಾಗಡು ದಾದಾಳಂದಿತ್ತಂಡ ಅಂದಿಯೇ ಈರ್ಲೆ ಎನ್ನಲ ಕಾನೆ ಅಂದಿಯೇ ಬರೇರ ಉದಸ್ಸಿನ ಪುಡಿತೆ ಕುಲೊಂದು ಬರೇಡ ಪುಷ್ಪ ಈಸ್ ಫೈರ್ ಅಂದಂದು ಸಂಪತ್ ಬತ್ತೇರಿ ಸಂಪತ್ತು ರಾಣಿಯೇ ಸಂಪತ್ ಪುಷ್ಪದ ಡಿ ಪಿ ಬಾರ್ದೀನಿ ಬರೇರ ಉದಸ್ಸಿನ ಅಂದಿಯೇ ನವೀಂದ್ರು ಬರೇರ ಉದಸ್ಸಿನ ಅತಿ ಅಂದು ಮುಪ್ಪುರ ಪದ್ಯ ಬರೆಯೊಂದಿತ್ತೆ ಅವು ಪುಸ್ತಕ ತಿಕ್ಕುಜಿ ಎಂಕ್ ಪದ್ಯ ಬರಿಪಿನ ಒಂಜಿ ಬಾರಿ ಮರ್ಲು ಪುಸ್ತಕದ ಪದ್ಯದ ಲಿರಿಕ್ಸ್ ಬರೆಪಿನ ಇತ್ತೊಂದು ಅವು ತಿಕ್ಕುಜಿ ಬತ್ತನಾ ಆವಾ ಓಕೆ ನೀರು ಬರ್ತಂಗೆ ಆಯ್ ಸಂಪತ್ ಓಪನದಲ್ಲಿ ಬಾಯ್ ನನ್ನ ಲಕ್ಕೊಡು ಬಾಯ್ ಅಕ್ಕ ಓಕೆ ದುರ್ಗಾ ಪ್ರಸಾದ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ ಮತ್ತು ಸಪೋರ್ಟ್ ಮಾಡ್ತದ ಲೈಕ್ ಕೊನೆಗೆ ಥ್ಯಾಂಕ್ ಯು ಆಯ್ ಸಂಪತ್ ಬ್ರೋ ಗುಡ್ ಮಾರ್ನಿಂಗ್ ಪರಂದುಲ್ಲೇರು ನವೀನೇರೆ ಹಾಯ್ ಪರಂದುಲ್ಲೇರು ಸಂಪತ್ ಬೇಲೆ ಶಾನ್ ಪರಂದುಲ್ಲೇರು ಅಂದೆ ಓಕೆ ಹಾಯ್ ಗುಡ್ ಮಾರ್ನಿಂಗ್ ಸಿ ಯು ಏರಿ ಸಿ ಯು ಮೇರಾ ಸಂಪತ್ತ ಇದು ಸಂಪತ್ ಸಿ ಯು ಆತೇರಾ ಓಕೆ ನವೀನ್ ಬ್ರೋ ಯಾರು ಲೈವ್ ಎಂಡ್ ಮಲ್ಪೆ ಸಂಪತ್ ಬಕ್ಕ ಮಧ್ಯಾಹ್ನ ಬಲೆ ಎಂಡ್ ಮಲ್ಪರ ಅಂದು ಸಂಪತ್ ಒಂಚೂರು ಪೋಯರಂಡು ಚೂರು ಬೇಲೆ ಉಂಡು ಅಂಚ ಬಾಲೆಗೆ ನಮ್ಮ ಮಗಕ್ಕೆ ಜ್ವರ ಬರ್ಪುಂಡು ಅಂಚೈತೆ ಲಕ್ಕದ ನನ್ನ ಮರ್ದು ಕೊರೋಡು ಟೈಮ್ ಅವ್ನು ಬರ್ತಾನೆ ಮರ್ದು ಕೊರ್ಪಿನ ಅಂಚ ಅವು ಟೈಮ್ ಮರ್ದು ಕೊಡೋದು ಈಗಿನ ಕೂಡ ಜ್ವರ ಬರ್ತಾನೆ ಕುಂಬಾರ ಸ್ಟಾರ್ಟ್ ಹಾಕ್ಕೊಂಡು ಅಂಚೈತೆ ಲಕ್ಕದ ಈಗ ತಿನ್ಪದು ಮರ್ದು ಕೊರೋಡು ಅಂಚ ಓಕೆ ಬಾಯ್ ಅವೇ ಮಾತಿರ್ಗ್ಲ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಮಾತಿರ್ಗ್ಲ ಓಕೆ ಬಾಯ್ ಬಕ್ಕ ತಿಕ್ಕ 2:30 ಬರ್ಪೆ ಓಕೆ ಬಾಯ್ ಆಲ್. ಮತ್ತೆ ನಿಮ್ಮ ಭೇಟಿ ಮಧ್ಯಾಹ್ನ 2:30 ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಆಲ್ ಬಾಯ್